हरिः ॐ गुरवे सर्वलोकानां विषये भवरोगिणां निधये सर्वविद्यानां दक्षिणामूर्तये नमः। सद्गुरुचरणारविन्दाभ्यां नमः। ॐ गणानां त्वा गणपतिं ववामहे कविं कवीनामुपमश्रावस्तमम् ज्येष्ठराजं ब्रह्मणां ब्रह्मणस्पदान शृण्वः प्रणो देवी सरस्वती वाजेभिर्वाजिनीवते धीनाक्षरादिवेशने यच्छानशर्म सप्रसाः भूम्यै नमः। जातवेदसे सुनवामसोमरादेतो निरहातिवेदः स न पश्यति दुर्गाणि ವಿಶ್ವನಾವೇವ ಸಿಂಧುಂದುರಿತಾತ್ಯಗ್ನಿಃ. ಮಂಡಳಿಯವರು ಭಕ್ತಜನರ ಕೂಡುವಿಕೆಯಿಂದ ನವರಾತ್ರಿ ಮಹೋತ್ಸವವನ್ನು ಈ ದಿವಸ ಪ್ರಾರಂಭವನ್ನು ಮಾಡಿ ದಶಮಿಗೆ ಮುಕ್ತಾಯವನ್ನು ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಆ ಪ್ರಕಾರವಾಗಿ ಅದಕ್ಕೆ ಸಂಬಂಧಪಟ್ಟಾಗೆ ದೇವ ಕಾರ್ಯಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಗೆ ಭಕ್ತ ಜನರಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ನೆರವೇರಿಸಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡಿದ್ದು, ಆ ಪ್ರಕಾರವಾಗಿ ಕೊಡುವಂತಹ ದೇವಕಾರ್ಯಗಳೆಲ್ಲವನ್ನೂ ಕೂಡ ಆ ಉಮಾಮಹೇಶ್ವರಿಯು ಸಪರಿವಾರ ದೇವತೆಗಳು ಪರಿಪೂರ್ಣವಾಗಿ ಸ್ವೀಕಾರವನ್ನು ಮಾಡಿಕೊಂಡು ಹಾಗೆ ಆಗುವಂತಹ ದೇವಕಾರ್ಯಗಳಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ 9 ದಿವಸ ನಡೆಯುವಂತಹ ನವದುರ್ಗೆಯ ಆರಾಧನೆಯಲ್ಲಿಯೂ ಯಾವುದೇ ರೀತಿಯ ನ್ಯೂನಾತಿರಿಕ್ತಗಳು ಬಾರದಂತೆ ಕ್ಷೇತ್ರಾಧಿಪತಿಯ ಕ್ಷೇತ್ರಾಧಿಪತಳಾಗಿರ್ತಕ್ಕಂತಹ ಉಮಾಮಹೇಶ್ವರಿಯು ಕೊಡುವಂತಹ ಸಂಪೂರ್ಣ ಸೇವೆಯನ್ನು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಭಕ್ತ ಜನರ ಮನೋಭಿಲಾಷಗಳನ್ನೆಲ್ಲವನ್ನು ಈಡೇರಿಸುವಂತಹ ಶಕ್ತಿಯನ್ನು ಅನುಗ್ರಹಿಸಿ ದೀರ್ಘ ಆಯುಷ್ಯರೊಟ್ಟಿಗೆ ಸುಸ್ಥಿರವಾದಂತಹ ಆರೋಗ್ಯ ಫಲಗಳನ್ನು ಅನುಗ್ರಹಿಸಿ ಕಾಲಕಾಲಕ್ಕೆ ವರ್ಷಗಳು ಹಾಗೆ ಕಾಲಕಾಲಕ್ಕೆ ಲೋಕ ಕಲ್ಯಾಣಕ್ಕೆ ಆಗುವಂತಹ ಸಂಪೂರ್ಣ ಕಾರ್ಯಗಳೆಲ್ಲವೂ ಆಗುವಂತೆ ಉಮಾಮಹೇಶ್ವರಿ ಪರಿಪೂರ್ಣವಾಗಿ ಅನುಗ್ರಹಿಸಿ ಉತ್ತರೋತ್ತರ ಅಭಿವೃದ್ಧಿಯನ್ನು ತಂದುಕೊಡಬೇಕು ಅಂತೇಳಿ ಈ ಮೂಲಕ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಉಮಾಮಹೇಶ್ವರಿಯ ದೇವತಾದಿವ್ಯ ಸಾನ್ನಿಧ್ಯದಲ್ಲಿ ಮಾಡಿಕೊಳ್ಳುವಂತಹ ಶುಭ ಪ್ರಾರ್ಥನೆ. ಇದಂ ಬ್ರಹ್ಮಜಾದೇವ ಸಾವಿಕಂ ವೇದಪರಾಪ್ತಿರ್ಭವೇ ಜನ್ಮನಿ ಜನ್ಮನೆ ಪೂರ್ಣಫಲಂ ಧಾರಯಿಷ್ಯಾಮಿ ನಮಸ್ಕರೋಮಿ. ಕ್ಷೇತ್ರದಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡಿರ್ತಕ್ಕಂತಹ ಅತಿಥಿಗಳೆಲ್ಲರಿಗೂ ಕೂಡ ಅವರ ಮನಸ್ಸಿನ ಸಂಕಲ್ಪಗಳನ್ನೆಲ್ಲವನ್ನು ಉಮಾಮಹೇಶ್ವರಿಯು ಈಡೇರಿಸಿಕೊಟ್ಟು ಆಯುರಾರೋಗ್ಯ ಐಶ್ವರ್ಯ ಧನಾಗನದ ವಸ್ತುವಾಹನಾದಿಗಳನ್ನು ಕೊಟ್ಟು ದೀರ್ಘ ಆಯುಷ್ಯದೊಟ್ಟಿಗೆ ಸುಸ್ಥಿರವಾದಂತಹ ಆರೋಗ್ಯ ಫಲಗಳನ್ನು ಕರುಣಿಸಿ ಆ ಯಜಮಾನರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿಯೂ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೃಷಿ ಕ್ಷೇತ್ರದಲ್ಲಿಯೂ ಇರ್ತಕ್ಕಂತಹ ಕುಂದುಕೊರತೆಗಳನ್ನು ನಿವಾರಿಸಿ ಯಶಕ್ಕೇತ ಲಾಭದೊಟ್ಟಿಗೆ ಔನ್ನತ್ಯ ಫಲಗಳನ್ನು ಅನುಗ್ರಹಿಸಿ ಜಾತಕ ಭಾವದಲ್ಲಿರ್ತಕ್ಕಂತಹ ಸಮಸ್ತ ಗ್ರಹಿಚಾರ ದೋಷಗಳನ್ನೆಲ್ಲವನ್ನು ನಿವಾರಿಸಿಕೊಟ್ಟು ಹಾಗೆಯೇ ಸದ್ಬುದ್ಧಿ ಸದ್ವಿನಯ ಸನ್ನಡತೆ ಸದಾಚಾರಗಳನ್ನೆಲ್ಲವನ್ನು ಉಮಾಮಹೇಶ್ವರಿ ವರ್ಣಿಸಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಭಕ್ತಿ ಶ್ರದ್ಧಾ ಪ್ರಸ್ತರವಾಗಿ ತಾಯಿ ಉಮಾಮಹೇಶ್ವರಿಯ ದೇವಿಯ ದಿವ್ಯ ಚರಣಾರವಿಂದಗಳಲ್ಲಿ ಮಾಡಿಕೊಳ್ಳುವಂತಹ ಶುಭ ಪ್ರಾರ್ಥನೆ. ಶತಮಾನಂ ಭವತಿ ಶತಾಯು ಪ್ರತಿಷ್ಠತೆ ದೀರ್ಘಾಯುಷ್ಯೋತ್ತರಾಭಿವೃದ್ಧಿರಸ್ತು. ಶತಮಾನಂ ಭವತಿ ಶತಾಯು ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೈಕವಿಷ್ಠತೆ.
देवपूजार्थं निर्लक्ष्यकारकाः सर्वे समग्राश्रिततीर्थान्विताः गङ्गे च भगवताः दही त्यांची दही देतो ना. तस्य प्रकृतिलीनस्य यत्परस्य महेश्वरः सशक्ति सांग सायुध सपरिवार सर्वालंकारभूषित श्री अष्टकुलनागदेवतां व्योमः वेदोक्तमन्त्रपुष्पान् समर्पयामि अनेन प्रार्थनं च करिष्ये नमो अस्तु सर्पेभ्यो एके जगतनीमनो ये अंतरिक्षे ये दिविदेभ्यः सर्पेभ्यो नमः ಹಾಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ವಿಶೇಷವಾಗಿ ನಮ್ಮ ಉಮಾಮಹೇಶ್ವರಿ ಕ್ಷೇತ್ರ ಸಾನ್ನಿಧ್ಯದಲ್ಲಿ ಪರಿವಾರ ದೇವತೆಯಾದಂಥ ನಾಗದೇವರಿಗೆ ವಿಶೇಷವಾಗಿ ನವರಾತ್ರಿ ಶುಭ ಸಂದರ್ಭದಲ್ಲಿ ನಾಗತಿಂಗಳ ಸೇವೆಯನ್ನು ಸಲ್ಲಿಸುತ್ತೇವೆ. ಕೊಟ್ಟಂಥ ಅಲ್ಪ ಪ್ರಮಾಣದ ಪೂಜೆಯನ್ನು ಶ್ರೀ ನಾಗದೇವರು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ವಿಶೇಷವಾಗಿ ಬಂದಂಥ ಭಕ್ತಜನರಿಗೆ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಒಂದು ತೊಂದರೆ ಮತ್ತು ಕಷ್ಟ ಕಾರ್ಪಣ್ಯಗಳ ಬಾರದಂತೆ ರಕ್ಷಣೆಯನ್ನು ನೀಡಿ ಅವರವರ ಮನಸ್ಸಂಕಲ್ಪಿತ ಇಷ್ಟಾರ್ಥಗಳನ್ನೆಲ್ಲವನ್ನು ಕೂಡ ನೆರವೇರಿಸಿಕೊಟ್ಟು ಆಯುರ ಆರೋಗ್ಯ ಐಶ್ವರ್ಯವನ್ನು ಸುಖ ಶಾಂತಿ ನೆಮ್ಮದಿಯೊಟ್ಟಿಗೆ ಜೀವನವನ್ನು ನಡೆಸುವ ಅವಕಾಶವನ್ನು ಕೊಟ್ಟು ಮನಸ್ಸಿನ ಇಷ್ಟಾರ್ಥಗಳನ್ನೆಲ್ಲವನ್ನು ಕೂಡ ನೆರವೇರಿಸಿ ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನು ತಂದುಕೊಡಬೇಕು ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವ. ನಮೋ ಸ್ವರಂತಾಯ ಸಹಸ್ರಮೂರ್ತಯೇ ಸಹಸ್ರಮಾಲಾಕ್ಷರೂಪೇ ಸಹಸ್ರನಾಮೇ ಪುರುಷಾಯ ಶಾಶ್ವತೆ ಸಹಸ್ರವರ್ಣಾಂತೆ ನಮಃ ಮನಸೋ ज्ञान कालिक पापानि जन्यां प्रगतानि च कालिकान् प्रश्न सेकज्जनपदे पापो नाम बाबा दान दान देव सदा अन्य शासन महात्मा रक्षमान् जगन्नाथ
लक्ष्मीरन्नमे वजनात्मनः अन्नं पर्वतरूपेण त्राहिमान् जगदीश्वरी अन्नपूर्णपरमेश्वरी नमः। ಹಾಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ನವರಾತ್ರಿಯ ವಿಶೇಷ ಶುಭ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಸಾನ್ನಿಧ್ಯ ಉಮಾಮೇಶ್ವರಿ ದೇವತಾ ಸಾನ್ನಿಧ್ಯದಲ್ಲಿ ಮಧ್ಯಾಹ್ನ ಹಾಗೆ ರಾತ್ರಿಯ ಕಾಲದಲ್ಲಿ ಅನ್ನ ಸಂತರ್ಪಣೆಯನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ. ಅದೇ ಪ್ರಕಾರದಲ್ಲಿ ಇವತ್ತಿನ ದಿವಸ ಒಂದು ಅನ್ನಪೂರ್ಣೇಶ್ವರಿ ಪೂಜೆಯನ್ನು ಮಾಡಿ ಅನ್ನದಾನವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಮಾಡಿರತಕ್ಕಂಥ ಒಂದು ಅಡಿಗೆಯಲ್ಲಿ ಯಾವುದೇ ರೀತಿ ಒಂದು ಲೋಪದೋಷಗಳು ಬಾರದಂತೆ ಮಾಡಿರುವಂಥ ಅಡುಗೆಯು ಅಚ್ಚುಕಟ್ಟಾಗಿ ಶುಚಿಕರವಾಗಿ ರುಚಿಕರವಾಗಿರುವಂಥ ಉಮಾಮೇಶ್ವರಿ ದೇವಿಯ ಅನುಗ್ರಹಿಸಿಕೊಟ್ಟು ಬಂದಂಥ ಭಕ್ತರೆಲ್ಲರೂ ಸಂತೃಪ್ತಿಯಿಂದ ಮನೆಗೆ ಹೋಗುವಂಥ ಒಂದು ಭಾಗ್ಯವನ್ನು ನೀಡಿ ನಮ್ಮ ಮನಸ್ಸಂಕಲ್ಪಿತ ಇಷ್ಟಾರ್ಥಗಳನ್ನೆಲ್ಲವನ್ನು ಕೂಡ ನೆರವೇರಿಸಿಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನ್ನದಾನವನ್ನು ಮಾಡುವಂಥ ಶಕ್ತಿಯನ್ನು ಭಕ್ತಿಯನ್ನು ಸಂಪತ್ತನ್ನು ಕೂಡ ಉಮಾಮೇಶ್ವರಿ ದೇವಿ ನಮ್ಮೆಲ್ಲರಿಗೂ ಕೂಡ ಕರುಣಿಸಿಕೊಡಲಿ ಹೇಳಿ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿರೋರ್ಭಾವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಗಧಾರಿಣೇ ನಮಃ. ಶ್ರೀ ಅನ್ನಪೂರ್ಣೇಶ್ವರಿ ದೇವತಾಭ್ಯೋ ನಮಃ ಮನಸೋದ್ದೇಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನ್ಯಥಾ ಶರಣಂ ನಾಸಿತಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷಮಾನ್ ಜಗದೀಶ್ವರಿ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ.
पालिसो गणनायक हो महन्त शोकहन्त हो महन्त शोकहन्त पालिसो शुभदायक एकदन्त करुणाभरण पालिसो गणनायक हे शिवनन्दन भवानी नन्दन हे रंबा विनायक ओम गणेश श्री गणेश जय 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 गणनायक ಧರ್ಮ ಚಾವಡಿದ ಈ ಲೇಸನು ಉದಿಪನ ಮನ್ಪಲ್ಲರು ರೊತ್ತಿಡು ವೈದ್ಯಕೀಯ ಆದಿತ್ಯನಾರು ಪಂಜಾತ್ ಸಾಮಾಜಿಕ ಧಾರ್ಮಿಕ ಕಾರ್ಯಡು ತನ್ನನ್ನು ತಾನು ತೊಡಗಿಸಿನಾರು ಸನ್ಮಾನಿಸಿ ಹರಿಕಿರಣ್ ಗಟ್ಟಿ ಕೂಟದಜೆ ಆರ್ಥೋಪೆಡಿಕ್ ಸರ್ಜನ್ ಕೆ ನಾಯನರ್ ಆಸ್ಪತ್ರೆ ಕಾಸರಗೋಡು ಮೇರೆಗೆ ಕ್ಷೇತ್ರದ ಆಡಳಿತ ಮಂಡಳಿ ಅಂಚನೆ ಸೇವಾ ಸಮಿತಿ ಬಗ್ಗೆ ಮೂಲ ಸೇರಿದಿನ ಪೂರ ಭಕ್ತರನ್ನ ಪರವಾದ ಆತ್ಮೀಯವಾದ ಅವರಿಗೆ ಸ್ವಾಗತ ಮಾಡಿದೆ. ಆತ್ಮೀಯ ಸ್ವಾಗತ ಬಂದೊಂದು ವಿದ್ಯಾಧರ್ ಶೆಟ್ಟಿ ಬಗ್ಗೆ ಬಳಗಗಳ ಆತ್ಮೀಯ ಸ್ವಾಗತ ಬಂದೊಂದು ಈ ಕ್ಷೇತ್ರ ಬೆಳಗೆರೆ ಪಂಚಾಯತ್ ನಿಖಿಲ ಕೊಡುಗೆ ಒಪ್ಪಡು ಕ್ಷೇತ್ರ ನಿರಂತರ ಬೆಳಗಡು ಶ್ರೀ ದೇವರ ಅನುಗ್ರಹ ಪೂರೆಗಳು ಒಪ್ಪಡವನ್ನು ಕೇಳೊಂದು ಈ ಕಾರ್ಯಕ್ರಮ ಕೊಡೊಂದ್ಸರಿ ಪೂರೆಲ್ಲ ನಿಖಿಲಿಗೆ ಆತ್ಮೀಯವಾದ ಸ್ವಾಗತ. ಕ್ಷೇತ್ರದ ಮುಕ್ತೇಶ್ವರ ರಂಜನ ಶ್ರೀಯುತ ಈಶ್ವರ ಕ್ಷೇತ್ರ ನಿರ್ಮಾಣ ಆಗಬೇಕಾದ್ರೆ ಇಲ್ಲಿ ಭಾಳಷ್ಟು ತೊಂದರೆಗಳು ಆಗ್ತಿತ್ತು. ಭಾಳಷ್ಟು ಆಕ್ಸಿಡೆಂಟ್ ಆಗುವುದು, ಪ್ರಾಣ ಹೋಗುವುದು, ಬಾವಿಗೆ ಹಾರುವುದು, ಹಗ್ಗ ತಗೊಳ್ಳುವುದು, ಇಂತೆಲ್ಲ ಒಂದು ಸಾಧಾರಣ ಒಂದು 50-60 ಇದೇ ಪರಿಸರದಲ್ಲಿ ಆಯಿತು. ಇದು ಮಾತ್ರವಲ್ಲದೆ ಅಂಬಿಕಾ ರೋಡ್ನಿಂದ ಓವರ್ ಬ್ರಿಡ್ಜಿನ ತನಕ ದಿವಸದಲ್ಲಿ 1-2 ಆಕ್ಸಿಡೆಂಟ್ ದಿವಸ ಆಗಲಾಗ್ತಿತ್ತು. ಇದನ್ನೆಲ್ಲವನ್ನು ಮನಗಂಡಂಥ ನಮ್ಮ ಕ್ಷೇತ್ರದ ಎಲ್ಲ ಯುವಕರು ಒಟ್ಟು ಸೇರಿ ಇಲ್ಲಿ ಏನಾದರೂ ಒಂದು ತೊಂದರೆ ಇದೆ, ಅದಕ್ಕೆ ನಾವು ಏನಾದರೂ ಒಂದು ಪರಿಹಾರ ಮಾಡುವ ಅಂತ ಹೇಳಿಕೊಂಡು ಒಂದು ದಿವಸ ಪ್ರಶ್ನೆಯನ್ನು ಇಟ್ಟರು. ಆ ಪ್ರಶ್ನೆಯಲ್ಲಿ ಕಂಡುಕೊಂಡಾಗೆ ಅವರು ಹೇಳಿದರು, ಇದು ಇವತ್ತಿಗೆ ಒಂದು ಪ್ರಶ್ನೆ ದಿವಸದ ಪ್ರಶ್ನೆಯಲ್ಲಿ ಮುಗಿಯುವುದಿಲ್ಲ, ಇದು ಬಹಳಷ್ಟು ದೊಡ್ಡ ಒಂದು ಕ್ಷೇತ್ರದ ವಿಷಯ, ಇದನ್ನು ನೀವೇನಾದರೂ ಅಷ್ಟಮಂಗಳ ಪ್ರಶ್ನೆ ಇಟ್ಟು ತುಲನೆ ಮಾಡಿದರೆ ನಿಮಗೆ ಇದರ ಪರಿಪೂರ್ಣ ವಿವರ ಸಿಗ್ತದೆ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಊರಿನವರು ನಾವೆಲ್ಲ ಒಟ್ಟು ಸೇರಿ ಅಷ್ಟಮಂಗಳ ಪ್ರಶ್ನೆಯನ್ನು ಇಟ್ಟಾಗ ಈ ಚರಿತ್ರೆ ಬರ್ತದೆ. ಯಾಕಂದರೆ ಋಷಿಮುನಿಗಳು ಯಾಗ ಯಜ್ಞಾದಿ ತಪಸ್ಸು ಆಚರಣೆ ಮಾಡಿದಂಥ ತಪೋಭೂಮಿ ಇದು ಬಹಳ ವಿಸ್ತೀರ್ಣವಾಗಿರ್ತಕ್ಕಂಥ ಕ್ಷೇತ್ರ. ಬರೇ ಈ ಕಾಪಿಗಾಡಿನಲ್ಲೇ ಇದ್ದಂಥದ್ದಲ್ಲ, ಇದು ಬಹಳಷ್ಟು ದೊಡ್ಡ ಕ್ಷೇತ್ರವು ಅವರ ವ್ಯಾಪ್ತಿಯಲ್ಲಿತ್ತು. ಅದು ಆ ರೀತಿಯಲ್ಲಿ ಅವರು ಲಿಂಗದಲ್ಲಿ ಲಿಂಗ ರೂಪದಲ್ಲಿ ತಾಯಿಯನ್ನು ಆರಾಧನೆ ಮಾಡಿದ್ದಾರೆ ಅಂತ. ಅದೇ ರೀತಿಯಲ್ಲಿ ಆಮೇಲೆ ಪ್ರಶ್ನೆಯಲ್ಲಿ ಯಾವ ರೀತಿಯಲ್ಲಿ ತುಲನೆ ಮಾಡಿದರೂ ವಿಗ್ರಹವನ್ನು ರೂಪಕ್ಕೆ ಬರಲಿಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಚರ್ಚೆ ಆಯಿತು, ನಮ್ಮ ತಂತ್ರಿಯವರು ಕೂಡ ಬಂದರು, ಚರ್ಚೆ ಆಯಿತು. ಇದೇ ರೀತಿಯಲ್ಲಿ ಮಾಡಬೇಕು, ಅಷ್ಟು ಕೈ ಇರಬೇಕು, ಹೀಗೆ ಮಾಡಬೇಕು, ಈ ರೀತಿಯ ಬಿಂಬ ಇರಬೇಕಂತ ಚರ್ಚೆಯನ್ನು ಮಾಡಿದರೂ ಕೂಡ ಯಾವುದೇ ಚರ್ಚೆಗೆ ಅದಕ್ಕೆ ಅವಕಾಶ ಸಿಗದಾಗೆ ಕೊನೆಗೆ ಪ್ರಶ್ನೆಯವರು ಮತ್ತು ತಂದೆಯವರು ಒಂದು ತೀರ್ಮಾನಕ್ಕೆ ಬಂದರು. ಅವರು ಯಾವುದೂ ತೀರ್ಮಾನಕ್ಕೆ ಬರೋದಾದರೂ ನೀವು ಲಿಂಗ ರೂಪದಲ್ಲಿಯೇ ಆರಾಧನೆ ಮಾಡಬೇಕು ಎಂಬ ತೀರ್ಮಾನಕ್ಕೆ ಬಂದ ಮೇಲೆ ಲಿಂಗ ರೂಪದಲ್ಲಿ ಆ ತಾಯಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಮುಖವಾಡವನ್ನು ನಾವು ಸಲ್ಲಿಸುವಂಥ ಕಾರ್ಯಕ್ರಮ ಆಯಿತು. ಆಮೇಲೆ ಈ ಊರಿನಲ್ಲಿ ಹೇಳುವುದಾದರೆ ಇದು 1-2-3 ಗಂಟೆ ಹೇಳ್ಬೋದು ಈಗ, ಯಾಕಂದರೆ ಕಾರ್ಯಕ್ರಮ ದೊಡ್ಡದಿರೋದರಿಂದ ನಾನು ಚುಡುಕಾಗಿ ಹೇಳೋದು. ಆಗುವುದಕ್ಕಿಂತ ಮೊದಲು ಪ್ರತಿ ಮನೆಗೂ ಕೂಡ ನಾಗರ ಹಾವು ಮನೆಗೆ ಹೋಗ್ತಿತ್ತು, ಯಾರನ್ನು ಇಲ್ಲಿ ಕೂತುಕೊಳ್ಳಿಕ್ಕೆ ಬಿಡ್ತಿರ್ಲಿಲ್ಲ. ಈಗೆಲ್ಲ ನಾವು ಆರಾಮದಲ್ಲಿ ಮನೆಯಲ್ಲಿ ಮಲಗ್ತಾ ಇದ್ದೇವೆ,
ಈಗ ನಮಗೆ ದೇವರ ನೆನಪು ಕೂಡ ಸ್ವಲ್ಪ ಕಡಿಮೆ ಉಂಟು. ಯಾಕಂದರೆ ಇವತ್ತು ಮನೆಗೆ ನಾಗರ ಹೋಗುವುದಿಲ್ಲ. ಹಿಂದೆ ನಾನು ಕೂಡ ಮಲಗಲಿಲ್ಲ, ನನ್ನ ಮನೆಗೆ ಕೂಡ ನಾಗರ ಹಾವು 2 ಸಲ ಬಂದಿದೆ. ಮತ್ತು ನಾವು ಉಳ್ಳಾರದ ಭಟ್ರನ್ನು ಕರ್ಕೊಂಡು ಇಲ್ಲಿಗೆ ಪ್ರಸಾದ ಹಾಕಿ ಒಂದು ಸಲ ನಾವು ಹಿಡಿದು ಬೇರೆ ಕಡೆಗೆ ಬಿಟ್ಟದ್ದು. ಇದರ ಚರಿತ್ರೆ. ಆ ರೀತಿಯಲ್ಲಿ ಈ ಕ್ಷೇತ್ರ ನಿರ್ಮಾಣ ಹಾಕಬೇಕಾದರೆ ಆ ತಾಯಿಯು ಈ ರೀತಿಯ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮನ್ನೆಲ್ಲರೂ ಒಟ್ಟು ಸೇರಿಸಿದ್ದಾರೆ. ಆ ನಂತರ ಫಸ್ಟಕಂಡಲ್ಲಿ ಬಂದ ಹಾಗೆ ಈಗಿರುವಂಥ ಟ್ರಸ್ಟ್ನ ರಚನೆ ಮಾಡಿಕೊಂಡು ನಾವು ಈ ಕ್ಷೇತ್ರವನ್ನು ಮಾಡಿದ್ದೇವೆ. ಈ ಕ್ಷೇತ್ರಕ್ಕೆ ಊರ ಪರವೂರ ಎಲ್ಲರ ಕೊಡುಗೆಯಿಂದ ಈ ಒಂದು ಭವ್ಯವಾದ ದೇಗುಲವನ್ನು ರಚನೆ ಮಾಡಲಿಕ್ಕೆ ಆ ಮಹಾತಾಯಿ ನಮ್ಮ ಮುಖಾಂತರ ಮಾಡಿಸ್ತಾರೆ ಅಂತ ಹೇಳಲಿಕ್ಕೆ ಈ ಭಾಗದ ಜನ ನಾವೆಲ್ಲರೂ ಭಾಳ ಸುಖಿಗಳು, ಸಂತೋಷಗಳಂತ ಹೇಳಿಕೊಂಡು ಭಾಳಷ್ಟು ಕ್ಷೇತ್ರದ ಪರಿಚಯ ಇನ್ನೂ ಸಹ ಬೇಕಾದಷ್ಟು. ಆದರೆ ತಮ್ಮ ಗಮನಕ್ಕೆ ಇದನ್ನು ತಂದು ನನ್ನ ಈ ಒಂದು ಮಾತನ್ನು ಮುಗಿಸಲಿಕ್ಕೆ ತಮ್ಮಲ್ಲಿ ಅಪ್ಪನೆಯನ್ನು ಕೇಳಿಕೊಂಡು ತಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಧಾರ್ಮಿಕ ಸಭಾ ಕಾರ್ಯಕ್ರಮ ಉದಿಪನ ಮಲ್ತೊಂದಿಲ್ಲೇರು ಇನ್ನಿತ ಧಾರ್ಮಿಕ ಸಭಾ ಕಾರ್ಯಕ್ರಮ ಉದಿಪನ ಮಲ್ತೊಂದಿಲ್ಲೇರು ಡಾಕ್ಟರ್ ಹರಿಕಿರಣ ಗಟ್ಟಿಕೋಟಂತಾಚೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಈ ಒಂಜಿ ದೀಪ ಪೊತ್ತುದು ಆ ಒಂಜಿ ಬಲ್ಪು ಆ ರೀತಿ ನಮಕ ಕೊರ್ಕೊಂಡ ಅವೇ ರೀತಿ 10 ದಿನದ ಕಾರ್ಯಕ್ರಮ ಅಪ್ಪ ಉಮಾಮಹೇಶ್ವರನ ಆಶೀರ್ವಾದೋಡು ಪುರ್ಲುಡೆ ನಡಪಾಡು ಈ ಒಂಜಿ ಕಾರ್ಯಕ್ರಮ ಒಮ್ಮೆ ಒಂಜಿ ವಿಘ್ನ ಬರಂದ ಈ ಕಾರ್ಯಕ್ರಮ ನಡಪಾಡಬಂದು ಮಾತಾ ಅತಿಥಿ ಅಭ್ಯಾಗತರಿ ಒಂಜಿ ದೀಪನ ಪೊತ್ತಾದ ನಮಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೇವೆ. ದೀಪನ ಉದೀಪನ ಮಂತ್ರಂಚಿನ ಮಾತಾ ಅತಿಥಿ ಅಭ್ಯಾಗತರಿಗೆ ಬಿಂಬಿಸುವುದು ಅಥವಾ ಏಕತೆಯನ್ನು ಸಾರುವುದೇ ಈ ಹಬ್ಬಗಳ ಮೂಲ ಉದ್ದೇಶ. ಯಾಕಂತ ಹೇಳಿದರೆ ಯಾವುದೇ ಧರ್ಮ ಅದರಲ್ಲಿ ನಾವು ಒಂದು ಬೆಳವಣಿಗೆಯನ್ನು ಅಥವಾ ಅದನ್ನು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪಾಲಿಸಬೇಕಾಗಿದ್ದರೆ ಅದರಲ್ಲಿ ಏಕತೆ, ಒಗ್ಗಟ್ಟಿನ ಅವಶ್ಯಕತೆ ಅತಿ ಮುಖ್ಯ. ಯಾಕಂತ ಹೇಳಿದರೆ ಈ ಧಾರ್ಮಿಕ ತಳಹದಿ ಅಂತ ಏನಂತಾರೆ ನೋಡಿ, ಅದು ನಮ್ಮಲ್ಲಿರುವ ವೈಮನಸ್ಸು ಭಿನ್ನಾಭಿಪ್ರಾಯಗಳು ದೂರವಾದರೆ ಮಾತ್ರ ಅದೊಂದು ಭದ್ರ ಬುನಾದಿಯಲ್ಲಿ ನಿಲ್ಲುತ್ತೆ. ಹಾಗೂ ಮುಂದಿನ ಜನಾಂಗಕ್ಕೆ ಅಥವಾ ಮುಂದಿನ ತಲೆಮಾರಿಗೆ ಅದರ ಒಂದು ಪ್ರಯೋಜನ ಅಥವಾ ಅದರ ಒಂದು ತಿಳುವಳಿಕೆ ಸಿಗುತ್ತೆ. ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈಗ ನಾವು ಈ ಧರ್ಮದ ಬಗ್ಗೆ ಸರಿಯಾಗಿ ತಿಳಿದು ಅದರ ಚಿಂತನೆ ಅದನ್ನು ಮನವರಿಕೆ ಮಾಡಿಕೊಂಡು ಕಿರಿಯರಿಗೆ ಆ ಮೂಲಕ ಮಾರ್ಗದರ್ಶನ ಮಾಡಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದರೆ ಮಾತ್ರ ಅದು ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆಯ ದಾರಿದೀಪವಾಗಿ ಅವರು ಒಂದು ಸುಸಂಸ್ಕೃತ ಬದುಕನ್ನು ಈ ಒಂದು ತಳಹದಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗುತ್ತದೆ. ನವರಾತ್ರಿ ದೇವಿ ದುರ್ಗೆ ದುಷ್ಟಶಕ್ತಿಗಳನ್ನು ನಾಶ ಮಾಡಿದಳು 9 ದಿವಸ. ಆ ಮೂಲಕ ನಮಗೆ ಏನು ಸಂದೇಶ ಸಿಗುತ್ತಂತ ಹೇಳಿದರೆ, ನಮ್ಮಲ್ಲಿರುವ ಕೆಟ್ಟತನಗಳು ದುರ್ಬುದ್ಧಿಗಳು ದೂರವಾಗಿ ಸದ್ಬುದ್ಧಿಗಳು ಬೆಳಗಲಿ ಅನ್ನೋ ಒಂದು ಸಂದೇಶ ನಮಗೆ ಸಿಗುತ್ತೆ. ಯಾಕಂತ ಹೇಳಿದರೆ ನಮಗೆ ಬರಿಗಾಲಲ್ಲಿ ಯಾವ ಕಲ್ಲು ಮುಳ್ಳುಗಳ ಮೇಲೆ ಕೂಡ ನಡೀಬೋದು, ಆದರೆ ನಮ್ಮ ಚಪ್ಪಲಿಯ ಅಥವಾ ಶೂವಿನ ಒಳಗಡೆ ಕಲ್ಲು ಇದ್ದರೆ ನಮಗೆ ಕೆಲವೇ ಹೆಜ್ಜೆಗಳನ್ನು ನಡೀಲಿಕ್ಕೆ ಆಗಲ್ಲ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ನಾವು ನಮ್ಮನ್ನು ಗೆಲ್ಲಬೇಕು. ನಮ್ಮ ಸವಾಲುಗಳು, ನಮ್ಮ ಒಳಗಿರುವ ಸವಾಲುಗಳು, ನಮ್ಮ ದೌರ್ಬಲ್ಯಗಳನ್ನು ಮೆಟ್ಟಿ ನಿಲ್ಲಬೇಕು. ನಮ್ಮನ್ನು ನಾವು ಜಯಿಸಿ ನಂತರ ಸಮಾಜವನ್ನು ಆ ಮೂಲಕ ಸರಿದಾರಿಗೆ ತರಲಿಕ್ಕೆ ಪ್ರಯತ್ನಿಸಬೇಕು. ಹಾಗೆಯೇ ಇತ್ತೀಚಿನ ಬೆಳವಣಿಗೆಯಲ್ಲಿ ನೀವು ಕಂಡಿರ್ಬೋದು, ಈ ಸರ್ವೋಚ್ಚ ನ್ಯಾಯಾಲಯದ ಈ ಶಬರಿಮಲೆ ವಿವಾದ. ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದೇ ಆದ ಕಟ್ಟುಪಾಡುಗಳಿದ್ದು ಅದನ್ನು ಆಚರಿಸುವ ಮುಖೇನ ನಾವು ಆ ಒಂದು ಕ್ಷೇತ್ರಕ್ಕೆ ಕೊಡುವ ಗೌರವವನ್ನು ಕೊಡಬೇಕಾಗುತ್ತದೆ. ಸರ್ವೋಚ್ಚ ನ್ಯಾಯಾಲಯದ ಈ ಒಂದು ತೀರ್ಮಾನ ಹಲವು ಭಕ್ತರಿಗೆ ನೋವನ್ನುಂಟು ಮಾಡಿದೆ. ಅದನ್ನು ನಾವು
ಆ ತೀರ್ಪಿಗೆ ತಲೆಬಾಗದೆ ಅದಕ್ಕೆ ಪ್ರತಿರೋಧವನ್ನು ಕೊಟ್ಟು ಆ ಮುಖೇನ ಒಂದು ಧಾರ್ಮಿಕ ತಳಹದಿಯನ್ನು ಅಥವಾ ಧಾರ್ಮಿಕ ಭಾವನೆಗಳನ್ನು ಉಳಿಸಿ ಒಂದು ಕ್ಷೇತ್ರದ ಒಂದು ಪರಂಪರೆ ಅಥವಾ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿಬೇಕು. ಆ ಮೂಲಕ ಎಲ್ಲರೂ ಮುಖ್ಯವಾಹಿನಿಯಲ್ಲಿ ಅದರ ವಿರುದ್ಧವಾಗಿ ನಿಲ್ಲಬೇಕು. ಇಲ್ಲದಿದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ತಪ್ಪು ಸಂದೇಶ ಹಾಗೆ ನಮ್ಮ ಧಾರ್ಮಿಕ ಭಾವನೆಗಳಿಗೂ ಅಗೌರವ ತೋರಿಸಿದಂತಾಗ್ತದೆ. ಹಾಗೆಯೇ ನವರಾತ್ರಿಯ ಈ ಸಂದರ್ಭದಲ್ಲಿ ವಿದ್ಯಾಧಿದೇವತೆಯಾದ ಶಾರದೆಯನ್ನು ಸ್ತುತಿಸುವ ಸಮಯ. ಎಲ್ಲರಿಗೂ ಸಂಸ್ಕಾರಯುತ ವಿದ್ಯೆ ಸಿಗಲಿ. ಯಾಕಂತ ಹೇಳಿದರೆ ಸಂಸ್ಕಾರವಿಲ್ಲದ ವಿದ್ಯೆ ಪಡೆದು ಯಾರಿಗೂ ಏನು ಪ್ರಯೋಜನ ಇಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಆ ಒಂದು ರೀತಿಯಲ್ಲಿ ಆ ಒಂದು ನಿಟ್ಟಿನಲ್ಲಿ ಮುಂದುವರಿದು ಒಂದು ಸುಸಂಸ್ಕೃತ ಸಮಾಜ ನಿರ್ಮಾಣವಾಗಲಿ. ಆ ಮೂಲಕ ಮಹಾತಾಯಿ ನಮಗೆಲ್ಲರಿಗೂ ಸುಖ ಸಂತೋಷ ಸಮೃದ್ಧಿಯನ್ನು ನೀಡಿ ಅನುಗ್ರಹಿಸಿ. ನೆರೆಕರಡಿತ್ತಿನ ಈ ಸಂಸಾರಗಳು ಬತ್ತಿನ ತೊಂದರೆಯಲ್ಲಿ ಹಿಡ್ದಾದ ಈ ಕ್ಷೇತ್ರ ಪ್ರಶ್ನೆ ಮುಖಾನ ತೆರೆದು ಬತ್ತನು ಒಂದು ಸತ್ಯ ದಯಪಂಡ ಪ್ರತಿಯೊಂದು ಕ್ಷೇತ್ರಗಳ ಐತಾನೆ ಆಯ್ನ ಹಿನ್ನೆಲೆ ಎಪ್ಪುಂಡು ಪ್ರತಿಯೊಂದು ಕ್ಷೇತ್ರಗಳ ಒಂಜಿ ಆಯುಷ್ಯ ಬಂದುಪ್ಪುಂಡು ಅವು ಎತೋ ವರ್ಷ ಕಾಲವು 1000 ವರ್ಷ ಆದವು 1,00,000 ವರ್ಷ ಆದಪ್ಪು ತದನಂತರ ಐತಲ ಆಯುಷ್ಯ ಕ್ಷೀಣಾನಾಗ ಅವು ಅಜೀರ್ಣ ಅವಸ್ಥೆಗೆ ಬತ್ತು ಉಂಟುಂಡು ಉಂತಿ ಬಕ್ಕ ಕಾಲಕ್ರಮೇಣ ಜನಕುಲು ಇತ್ತಿನ ನೆಲೆ ಎತ್ತಿನಾಗಲು ಓಲೋಲಾಪೇರು ಪಿರ ಈ ನಾಡು ಕಟ್ಟುವೇರು ಕಟ್ಟುದಾನಾಗ ಆ ಶಕ್ತಿಗೆ ಮೂಲ ಪಿರ ನೆಲೆ ಬೋಡು ಪನ್ಪಿನ ಒಂಜಿ ಸಂದರ್ಭ ಬಂದಾಗ ಈ ನಮೂನೆ ಜನಕುಲಿಗೆ ಸೂಚನೆ ಕೊರ್ಪಿನ ಒಂಜಿ ಕ್ರಮವು ದಯಪಂಡ ಒಂದು ಮುಲ್ಪದ ಅಂದತ್ತು ಮಸ್ತ್ ಕಡೆಟ್ಲ ನಡತಿನ ಸಂಗತಿ ಇಂಚಿನ ಮುಲ್ಪನೆ ನೆರೆಕರೆಟ್ ಬಗಂಬಿಲಡು ಈಗಲ್ಲ ಕುಟುಂಬ ಸ್ಥಾನವನ್ನ ಶ್ರೀ ಸಿರಿಕೋದಂಡ ವೈದ್ಯ ಒಂದು ಇಂಚನೆ ಎಂಕ್ಲೆಗೆ ಕಂಡು ಬತ್ತಿ ನಂಚಿಂತ ವಿಚಾರ ನಮಕ್ ನಮ್ಮ ಕೈಟು ಒಂಜೇಪುನು ನಮ್ಮ ಶ್ರದ್ಧಾಭಕ್ತಿಡು ದೇವರ ಸಾನ್ನಿಧ್ಯಕ್ಕೆ ಬರ್ತದು ಈ ಆ ಸಾನ್ನಿಧ್ಯಡು ನಮ್ಮ ಕಷ್ಟನ ಸುಖನ ಅತ್ತಂಡ ನನವರೆಗೆ ಪರವರೆಗೋರಿ ಕಷ್ಟೊಡಿತಿನ ಆಯ್ಗಿಲ್ಲ ನಟುನ ನಮ್ಮ ಒಂಜಿ ಧರ್ಮ ಇನ್ನಿತ ಕಾಲೋಡು ನಂಗೆ ಸ್ವಾರ್ಥ ಮಸ್ತ್ ಜಿಂಜಿದುಂಡು ಅಜ್ಜಾದುಪ್ಪುನಾಗ ದಯ ಮಲ್ತದ್ದು ಒಂಜಿನೇ ಯಾನ ಒಂಜಿ ವಿನಂತಿ ಮಂತವನ್ನು ದೇವಸ್ಥಾನ ಪಂಡ ಆ ದೇವಸ್ಥಾನ ನಂಗೆ ದಾಯಿಗೆ ಪನ್ಪಿನೇ ನಮ್ಮ ಸುರುಕು ತರಟಿ ದೆತ್ತೊಂದು ಅವೇ ನಮ್ಮನೆ ಅಲ್ತ ಎಂಜಿನ ಆ ದೇವಸ್ಥಾನದ ಕಟ್ಟುಪಾಡುಂಡ ಅವೇನ ಅನುಸರಿಸೊಂದು ಶ್ರದ್ಧಾಭಕ್ತಿಡೆ ನಮ್ಮ ದೇವೇಡ ನಮ್ಮ ನಟುಂದಾಂಡ ನಮಕ್ಲ ಎಡ್ಡೆವರ್ಪುಂಡು ಊರುಗಳ ಸುಭಿಕ್ಷಾಪುಂಡು ಅಂಚನೆ ಕ್ಷೇತ್ರಲ ಬೆಳಗುಂಡು ಕ್ಷೇತ್ರ ಬೆಳಗಿ ಬೆಟ್ಟಿಗೆ ಮಾತ ನಮ್ಮ ಸಂಸಾರಲ್ಲ ಬೆಳಗೊಂದು ಪೋಪುಂಡು ಈಜಿಂದ ಓಲಾ ನಂಗೆ ಕೈಗೆ ಎತ್ತಂದಿಲ್ಲ ಪಿನಜಿಂತ ಸಂದರ್ಭ ಎಂಗ್ಲಿಗೆ ಈ ಏರಿಯಾಡು ದಾಲ ಸಮಸ್ಯೆ ಅಂಡ ಎಂಕ್ಲನ ಈಶ್ವರಣ್ಣೆ ತೇರು ರಾಜಕೀಯವಾದ ಆರು ಪ್ರಬಲ ವ್ಯಕ್ತಿ ಆದಿತ್ತಾರೆ ಅಪಗ ಇತ್ತೆಲ್ಲ ಉಲ್ಲೇರು ಅಪಗ ಎಂಗ್ಲ ಎಂಜಿನ ಸಮಸ್ಯೆ ಎಲ್ಲ ಹರಡಬೋದಕ್ಕೇನು ಅಂತ ಆಂಡ ಐಡ್ದು ಬಕ್ಕ ಯಾನು ಈ ಊರು ಬಿಡ್ದು ಎಲ್ಲ ಕೆಲಸದ ನಿಮಿತ್ತ ಯಾನು ಸುರತ್ಕಲ್ಲು ಪರ್ಮನೆಂಟ್ ಆದಂತ ಪರಿಸ್ಥಿತಿ ಬತ್ತಂಡು ಅವಾಗ ಈ ದೇವಸ್ಥಾನಕ್ಕೆ ಇಲ್ಲಡೆ ಬತ್ತಪ್ಪನಾಗ ಪ್ರತಿದಿನ ಬರೋದಿಲ್ಲ ಬಕ್ಕ ಈ ದೇವಸ್ಥಾನ ಮಿತ್ತ ಬಲವಾದ ನಂಬಿಕೆ ಹೆಂಗ್ಕೊಂಡು ದೇವರು ಎಂಗ್ಲಿಗೆ ಪ್ರತಿ ಒಂಜಿನೆಕ್ಲ ಎನ್ನ ಹೆಂಚಿನ ಕಷ್ಟ ಇತ್ತಲ್ಲ ಈ ಉಮಾಮೇಶ್ವರ ದೇವರ ನಮಿತ್ತು ಎಂಗ್ಲು ಎಂಜಿನಲ್ಲಿ ಪಣ್ಣಂಡ ಅವು ಹೆಂಗೆ ಮಸ್ತ್ ನೆರವೇರ್ದುಂಡು ಬಕ್ಕ ಈ ಊರು ಹೆಂಗೆ ನನ್ನ ಲೆತ್ತಿನ ಕಾತ್ರ ಈ ನಮ್ಮ ಈ ದೇವಸ್ಥಾನದ ಮಾತಾ ಕಾರ್ಯಕಾರಿ ಸಮಿತಿಗಳಿಗೆಲ್ಲ ಒಂದನೇ ಸರ್ಪ ಒಂದು ಎನ್ನ ಈ ರಡ್ಡು ಕ್ಷೇತ್ರದ ನಮಕ್ ನಿರಂತರ ಸಂಬಂಧ ದಿಯೊಂದ ವಾವಂಜಿ ಕಾರ್ಯಗಳ ಬೂಲು ನಮ್ಮ ಏಪಲ ಬರೊಂದುಲ್ಲ ಅಂಚನೆ ಈ ದೇವಸ್ಥಾನದ ನಡಪುನಂಚಿನ ಮಾತ ಕಾರ್ಯಾಲಯಗಳ ಶುಭ ಆವಡ್ ಬೊಕ್ಕ ನಮರ್ದು ನನಾತ್ ಉಮಾಮೇಶ್ವರಿಗೆ ಸೇವೆ ಮನ್ಪುನ ಆ ಶಕ್ತಿ ಕೊರಡು ಪಂಡದು ಬೇಡೊಂದು ಎನ್ನರಡ ಪಾತ್ರ ಅಂತ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೂ ಸತತವಾಗಿ ದಾಳಿ ಆಗ್ತಾ ಇದೆ. ಈ ದಾಳಿ ಆಗುವ ಸಂದರ್ಭದಲ್ಲಿ ಈ ಥರ ಒಂದು ಕಾರ್ಯಕ್ರಮ ಮಾಡುವ ಮೂಲಕ ನಾವು ಹಿಂದೂ ಸಮಾಜವನ್ನು ಒಗ್ಗೂಡಿಸ್ಬೋದು ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಕರ್ನಾಟಕ ಮತ್ತು
ತುಳುನಾಡಿನಲ್ಲಿ ದಸರೆಗೆ ಒಂದು ವಿಶೇಷ ಮಹತ್ವ ಇದೆ. ಮೈಸೂರಿನ ರಾಜಮನೆತನದವರು ಆರಂಭಿಸಿದ ಈ ಒಂದು ದಸರಾ ಮಹೋತ್ಸವಕ್ಕೆ ಈಗ ನಗರ ನಕ್ಸಲರ ಕರಿಚಾಯ ಬಿದ್ದಿದೆ. ತಾಯಿ ಚಾಮುಂಡೇಶ್ವರಿಯನ್ನು ಆರಾಧಿಸುವ ಈ ದಸರಾ ಮಹೋತ್ಸವಕ್ಕೆ ಈಗ ನಕ್ಸಲರು ಹೇಳ್ತಾ ಇದ್ದಾರೆ ಅಂತೇಳಿದರೆ ಅಸುರ ಶಕ್ತಿಯಾದ ಮಹಿಷಾಸುರನನ್ನು ನಾವು ಆರಾಧಿಸಬೇಕಂತೇಳಿ. ಹಾಗೆ ಅದು ಒಂದು ಕಡೆ ಆದರೆ, ಈಚೆಯಿಂದ ಸರ್ಕಾರ ಕೂಡ ಹಿಂದೂ ಧಾರ್ಮಿಕ ಹಿಂದೂ ಧರ್ಮದ ದಸರಾ ಉತ್ಸವವನ್ನು ಸೆಕ್ಯುಲರ್ ದಸರಾ ಉತ್ಸವ ಮಾಡಬೇಕಂತೇಳಿ ಹೊರಟಿದೆ. ಇದೆಲ್ಲ ಹೀಗೆ ಕಂಟಿನ್ಯೂಸ್ ಆಗಿ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ದಾಳಿ ಆಗ್ತಾನೇ ಇದೆ. ಈಗ ನಾವು ಶಬರಿಮಲೆ ಅಯ್ಯಪ್ಪನ ಕ್ಷೇತ್ರಕ್ಕೂ ಹೋದರೆ ಅಲ್ಲೂ ಕೂಡ ಹಿಂದೂ ಧರ್ಮದ ಒಂದು ಭಾವನೆಗಳ ಮೇಲೆ ದಾಳಿ ಆಗ್ತಾ ಇದೆ. ಹೀಗೆ ನಾವು ಒಂದು ನಾಡದೇವಿ, ನಾವು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ದಾಳಿ ಮಾಡಿದ ಟಿಪ್ಪುವನ್ನು ನಾವು ನಾಡ ಹಬ್ಬ, ಟಿಪ್ಪು ಜಯಂತಿಯನ್ನು ಮಾಡಿ ನಾಡ ಹಬ್ಬವಾಗಿ ಆಚರಿಸ್ತಾ ಇದ್ದೇವೆ. ಇದಕ್ಕೆಲ್ಲ ನಾವು ಉತ್ತರಿಸುವಂಥ ಸಮಯ ಬಂದಿದೆ ಬಂಧುಗಳೇ. ಎಷ್ಟೇ ದಾಳಿಯಾದರೂ ಈ ನೆಲವನ್ನು ಶಕ್ತಿ ಸ್ವರೂಪಿಣಿಯಾದ ನವದುರ್ಗೆಯರು ರಕ್ಷಿಸ್ತಾರೆ ಅನ್ನುವ ಒಂದು ನಂಬಿಕೆಯನ್ನು ಹೇಳ್ತಾ ಈ ನನ್ನ 2 ಮಾತನ್ನು ಮುಗಿಸಿಕೊಡ್ಬೇಕಾಗಿ ಶ್ರೀ ಗಜಾನನ ಪೈ ತೋನ್ಸೆ, ಜಂಟಿ ಮಹಾಪ್ರಬಂಧಕರು ಕುದುರೆಮುಖ ಸಂಸ್ಥೆ ಮಂಗಳೂರು, ಇವರಲ್ಲೇ ವಿನಮ್ರವಾಗಿ ವಿನಂತಿ. ಎಂಕಿಲ್ನ ಧರ್ಮವನ್ನು ಹಾಳು ಮಲ್ಪೆರೆ ಇಂಚೆಂಚಿನ ಬೋಡೋ ಅಂಚೆಂಚಿನ ಮಾತ ಇತ್ತೆ ನಡತದ ಬರೋದುಂಡು. ರಾಕ್ಷಸರು ಈ ಸ್ವರೂಪುಡು ಎಂಕಿಲ್ನ ಧರ್ಮದ ಮಿತ್ತ ಆಘಾತ ಮಲ್ತೊಂದುಲ್ಲೇರು, ಆಕ್ರಮಣ ಮಲ್ತೊಂದುಲ್ಲೇರು. ಅಂಚಂಡ ನೆತ್ತು ಇಂಚಿತ್ತಿನ ಒಂಜಿ ಪರಿಸ್ಥಿತಿಡು ಎಂಕಿಲ್ನ ಧರ್ಮದ ರಕ್ಷಣೆ ಮಲ್ಪುನ ಎಂಚ ಚಪ್ಪಾಳೆ ಎಲ್ಲರೂ ಒಟ್ಟಿಗೆ ತಟ್ಟಿದಾಗ ಶಬ್ದ ಜಾಸ್ತಿ, ಆದರೆ ಅದರಲ್ಲಿ ಒಂದು ಶಿಸ್ತು ಇದಿದ್ದಾಗ ಆ ಚಪ್ಪಾಳೆ ಚೆನ್ನಾಗಿ ಕೇಳಿಸ್ತದೆ. ಇದಕ್ಕೊಂದು ಸ್ವಲ್ಪ ಸ್ವರ ಸೇರಿಸಿದಾಗ ಹೇಗಾಗತ್ತೆ? ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಹೇಳಿ. ಆದಿಪರಾಶಕ್ತಿ ಪಾಲಯ ಮಾಂ, ಶ್ರೀ ಭುವನೇಶ್ವರಿ ರಾಜರಾಜೇಶ್ವರಿ. ಸಾಕಾಗುವುದಿಲ್ಲ. ಶ್ರೀ ಭುವನೇಶ್ವರಿ ರಾಜರಾಜೇಶ್ವರಿ, ಶ್ರೀ ಭುವನೇಶ್ವರಿ ರಾಜರಾಜೇಶ್ವರಿ. ಚಾಮುಂಡೇಶ್ವರಿ ಪಾಲಯ ಮಾಂ, महिषमर्दिनी पालय मां, उमा महेश्वरी पालय मां, उमा महेश्वरी पालय मां. अंब परमेश्वरी अखिलांडेश्वरी, आदिपराशक्ति पालय मां, उमा महेश्वरी पालय मां. ಒಂದು ಸಣ್ಣ ಪ್ರಶ್ನೆ ಕೇಳ್ತೇನೆ. ನಮ್ಮ ಮನೆಗಳಲ್ಲಿ ಈ ರೀತಿ ಪ್ರತಿನಿತ್ಯ ಅಥವಾ ವಾರಕ್ಕೆ ಒಂದು ದಿವಸ ನಾವೇನಾದರೂ ಭಜನೆ ಮಾಡ್ತಾ ಇದ್ದೀವಾ? 1 2 ಕಷ್ಟ ಇದೆಯಾ ಭಜನೆ ಮಾಡಲಿಕ್ಕೆ? ನೋಡಿ, ಈಗ ನಾವು ಮಾಡಿದ್ದೇ ಭಜನೆ. ಈ ರೀತಿ ಯಾವುದಾದ್ರೂ ದೇವರ ಸ್ತೋತ್ರ ಒಂದು 5 ನಿಮಿಷ 10 ನಿಮಿಷ ಹೇಳಿದರೆ ಅದೇ ಭಜನೆ ಆಯಿತು. ನಾವೆಲ್ಲ ಈಗ ಮಾಡಿದ್ದು ಭಜನೆ.
ಹಾಗಾಗಿ ದೇವರ ಸಾನ್ನಿಧ್ಯ ಮನೆಯಲ್ಲಿ ಇರಬೇಕಾದ್ರೆ ಅಥವಾ ನಮ್ಮ ಮನಸ್ಸಿಗೆ ಸಂಸ್ಕಾರ ಆಗಬೇಕಾದ್ರೆ, ನಮ್ಮ ಮನಸ್ಸಿಗೆ ಸತ್ಪ್ರೇರಣೆ ಸಿಕ್ಕಬೇಕಾದ್ರೆ ಈ ರೀತಿ ದೇವರದ್ದು ಧ್ಯಾನ, ದೇವರ ಭಜನೆ ಇದನ್ನು ಮಾಡಿದಾಗ ಆವಾಗ ನಮಗೆ ಶಕ್ತಿ ಬರ್ತದೆ. ಒಂದು ವೈಯಕ್ತಿಕವಾಗಿ ಅಥವಾ ನಮ್ಮ ಮನೆ ಶಕ್ತಿಶಾಲಿ ಆಗಬೇಕು ಅಂತ ಹೇಳಿದರೆ ಈ ರೀತಿ ಮನೆಯವರೆಲ್ಲರೂ ಸೇರಿ ಸ್ವಲ್ಪ ಹೊತ್ತು ಭಜನೆ ಮಾಡಬೇಕು. ಪ್ರತಿನಿತ್ಯ ಆಗಿದ್ದರೆ ವಾರಕ್ಕೆ ಒಂದು ಸಲ ಆದರೂ ಮಾಡುವ. ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ಬಂದು ಭಜನೆ ಮಾಡಿದರೆ ಅದರ ಶಕ್ತಿ ಬೇರೆಯೇ. ಹಾಗಾಗಿ ಈ ರೀತಿ ಶಕ್ತಿ ಬರುವಂಥದ್ದು ನಾವೆಲ್ಲ ಒಟ್ಟಾಗಿ ಒಂದೇ ರೀತಿಯಲ್ಲಿ ಶಿಸ್ತುಬದ್ಧರಾಗಿ ನಾವೆಲ್ಲರೂ ಒಟ್ಟಿಗೆ ಒಂದು ಕಾರ್ಯ ಮಾಡಿದಾಗ ಅದು ನಮ್ಮ ಸಮಾಜಕ್ಕೆ ಶಕ್ತಿ ಕೊಡ್ತದೆ. ಇನ್ನು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತೇಳಿ ಹೇಳಿದರೆ ಆ ಕೆಲಸದ ಹಿಂದೆ ಉದ್ದೇಶ ಏನು, ಇದು ಕೂಡ ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ. ಈಗ ಮಹಿಷಾಸುರ ಕೋಣನಾಗಿ ಹುಟ್ಟಿದ್ಯಾಕೆ? ತಾಯಿ ಕಪಟ ರೂಪದಲ್ಲಿ, ಮಹಿಷನ ರೂಪದಲ್ಲಿ ಧ್ಯಾನಾಸಕ್ತಳಾದಳು. ಅವಳ ಉದ್ದೇಶ ಇದ್ದದ್ದು ತನ್ನ ಗಂಡನನ್ನು ಕೊಂದಂಥ ದೇವತೆಗಳ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ. ಅದಕ್ಕೋಸ್ಕರ ಅದು ಯಾರಿಗೆ ಗೊತ್ತಾಗಬಾರ್ದು ಅಂತ ಮಹಿಷನ ರೂಪದಲ್ಲಿ ಆಕೆ ತಪಸ್ಸು ಮಾಡಿದ್ಲು. ಉದ್ದೇಶ ಚೆನ್ನಾಗಿಲ್ಲ. ಅವಳ ತಪಸ್ಸಿನ ಒಂದು ಪ್ರಭಾವ ಏನಿತ್ತು ಅಂತ ಹೇಳಿದರೆ ಸುತ್ತಮುತ್ತ ಇದ್ದಂಥ ಪರಿಸರದಲ್ಲಿ ಉಳಿದಂಥ ತಪಸ್ವಿಗಳಿಗೆ, ಸಾಧು ಸಂತರಿಗೆ ಅದರಿಂದ ತೊಂದರೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಯಾಕೆ ಹೀಗಾಗ್ತಾ ಇದೆ ಅಂತ ನೋಡಿದರೆ ಇವಳು ಮಹಿಷೆಯ ರೂಪದಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ, ಹಾಗೆ ವ್ಯತ್ಯಾಸ ಆಗ್ತಾ ಇದೆ, ನಿನಗೆ ಹುಟ್ಟುವಂಥ ಮಗ ಮಹಿಷನೇ ಆಗಲಿ, ಕೋಣ ಆಗಲಿ ಅಂತ ಹೇಳಿದರು. ಉದ್ದೇಶ ಚೆನ್ನಾಗಿದ್ದಿದ್ದರೆ ಒಳ್ಳೆ ಫಲ ಸಿಗ್ತಿತ್ತು. ಉದ್ದೇಶ ಚೆನ್ನಾಗಿಲ್ಲ, ಮಹಿಷ ಹುಟ್ಟಿದ, ಆದರೆ ಅವನು ಸಮಾಜಕ್ಕೆ ಒಳ್ಳೆಯವನಾಗಲಿ ಹುಟ್ಟಲಿಲ್ಲ, ಬದಲಾಗಿ ಸಮಾಜ ಕಂಟಕನಾಗಿ ಹುಟ್ಟಿದ. ಅವನಿಗೆ ಸ್ತ್ರೀಯರ ಬಗ್ಗೆ ಎಷ್ಟು ಅಸಡ್ಡೆ ಇತ್ತು ಅಂತ ಹೇಳಿದರೆ ಸ್ತ್ರೀಯರಿಂದ ನನಗೆ ಸಾವು ಬರದೇ ಇರಲಿ ಅಂತ ಕೇಳಲಿಲ್ಲ ಅವನು, ಬೇರೆಯವರಿಂದ ಸಾವು ಬರದೇ ಇರಲಿ ಅಂತ ಹೇಳಿದ. ದೇವಾನುದೇವತೆಗಳಿಗೆ, ತ್ರಿಮೂರ್ತಿಗಳಿಗೆ ಅವನನ್ನು ಸಂಹಾರ ಮಾಡಲಿಕ್ಕೆ ಆಗದೇ ಇದ್ದಾಗ ಅವರೆಲ್ಲರೂ ಸೇರಿ ದುರ್ಗಾದೇವಿಗೆ ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಕೈಲಾಗೋದಿಲ್ಲ, ನೀನೇ ರಕ್ಷಣೆ ಮಾಡಬೇಕು ಅಂತ. ಮಾತ್ರ ಅಲ್ಲ, ಅವರೆಲ್ಲರೂ ಕೂಡ ತಮ್ಮ ಆಯುಧಗಳನ್ನು ಆಕೆಗೆ ಕೊಡ್ತಾಳೆ. ಆಕೆ ದಶಭುಜೆಯಾಗಿ ಅವರೆಲ್ಲರ ಶಕ್ತಿಗಳನ್ನು ಸಂಚಯನ ಮಾಡಿಕೊಂಡು ಸಂಘಟಿತ ಶಕ್ತಿಯಿಂದ ಆಕೆ ಮಹಿಷಾಸುರನ ಸಂಹಾರ ಮಾಡ್ತಾಳೆ. ಒಂದೇ ಮಾತರಂನಲ್ಲಿ ಕೂಡ ತಾಯಿ ದುರ್ಗಾದೇವಿಯನ್ನು ಸ್ಮರಣೆ ಮಾಡ್ತಾರೆ. ಭಾರತ ಮಾತೆ ದುರ್ಗಾದೇವಿಯ ಪ್ರತಿರೂಪ. ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಕಮಲಾ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ನಮ್ಮ ಭಾರತ ಮಾತೆ ಕೂಡ ದುರ್ಗೆಯ ಪ್ರತಿರೂಪ. ಆ ರೀತಿ ಬಂಕಿಮಚಂದ್ರರು ಆಕೆಯನ್ನು ಹೊಗಳಿದ್ದಾಳೆ. ಹಾಗಾದರೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು? ಯಾವುದೇ ಒಂದು ವಿಷಯ ಇದ್ದರೂ ಕೂಡ ಅದನ್ನು ಒಳ್ಳೆಯದಕ್ಕೂ ಉಪಯೋಗ ಮಾಡ್ಬೋದು, ಕೆಟ್ಟದಕ್ಕೂ ಉಪಯೋಗ ಮಾಡ್ಬೋದು. ಅದಕ್ಕೊಂದು ಶ್ಲೋಕ ಹೇಳ್ತಾರೆ, ವಿದ್ಯಾವಿವಾದಾಯ ಧನಮ್ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಖಲಸ್ಯ ಸಾಧೋಹ ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ವಿದ್ಯೆ, ಹಣ ಮತ್ತು ಶಕ್ತಿ, ಈ ಮೂರು ದುಷ್ಟರ ಕೈಯಲ್ಲಿ ಇದ್ದರೆ ಹೇಗಿರ್ತದೆ, ಸಜ್ಜನರ ಕೈಯಲ್ಲಿದ್ದರೆ ಹೇಗಿರ್ತದೆ? ಒಬ್ಬ ದುಷ್ಟನ ಕೈಯಲ್ಲಿ ವಿದ್ಯೆ ಇದ್ದರೆ ಆತ ತಾನೇ ಸರ್ವಶ್ರೇಷ್ಠ, ತಾನೇ ಬುದ್ಧಿವಂತ, ಆತ ವಿವಾದಗಳನ್ನು ಸೃಷ್ಟಿ ಮಾಡ್ತಾನೆ. ಈಗೆಲ್ಲ ಬೇರೆ ಬೇರೆ ವಿವಾದಗಳೆಲ್ಲ ಬರ್ತಾ ಇದ್ರಲ್ಲ, ಮಹಿಷ ಆತ ರಾಕ್ಷಸ ಅಲ್ಲ, ಆತ ರಾಜ, ಇದೆಲ್ಲ ವಿವಾದಗಳು. ವಿದ್ಯಾವಂತರು ಅವರೆಲ್ಲ, ಆದರೆ ಬುದ್ಧಿ ಮಾತ್ರ ಈ ರೀತಿಯಾದ ಕೆಟ್ಟ ಕೆಲಸಕ್ಕೆ ಬಳಸ್ತಾರೆ. ಅದೇ ಸಜ್ಜನರ ಕೈಯಲ್ಲಿ ಹೋದರೆ ಅವರು ಜ್ಞಾನಾರ್ಜನೆಗೆ ಅದನ್ನು ಉಪಯೋಗಿಸ್ಕೊಳ್ತಾರೆ. ಅಂದರೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ,
ಆ ಪಡ್ಕೊಂಡಂಥ ಮಾಹಿತಿ ಸಮಾಜಕ್ಕೆ ಹೇಗೆ ಉಪಯೋಗ ಆಗುತ್ತೆ ಹೇಳುವಂಥದ್ದಕ್ಕೆ ಅವರು ಬಳಸ್ಕೊಳ್ತಾರೆ. ಧನಂ ಮದಾಯ, ಒಬ್ಬ ದುಷ್ಟನ ಕೈಗೆ ದುಡ್ಡು ಸಿಕ್ಕಿದರೆ ಆತ ಅವನಿಗೆ ನನ್ನಷ್ಟು ದೊಡ್ಡ ಜನ ಯಾರೂ ಇಲ್ಲ ಹೇಳುವಂಥ ಮದ ಅವನಿಗೆ ಬರುತ್ತೆ. ಅದೇ ಒಬ್ಬ ಸಜ್ಜನನ ಕೈಯಲ್ಲಿ ಸಿಕ್ಕಿದರೆ ಇಂಥ ದೇವಸ್ಥಾನ ಸತ್ಕಾರ್ಯಗಳು ಇದಕ್ಕೆ ಬೇಕಾಗುವಂಥ ಅವನ ಕೊಡುಗೆ ಏನಿದೆ ಅದನ್ನೆಲ್ಲ ಕೊಡುಗೆಯಿಂದ ಆತ ದಾನ ಮಾಡ್ತಾನೆ. ಶಕ್ತಿ ಪರೇಶಾಂ ಪರಪೀಡನಾಯ, ಶಕ್ತಿ ಬೇರೆಯವರಿಗೆ ಹಿಂಸೆ ಮಾಡಲಿಕ್ಕೆ. ಒಬ್ಬ ರೌಡಿ ಆಗ್ತಾನೆ ಅಥವಾ ಹಫ್ತಾ ವಸೂಲಿ ಮಾಡ್ತಾನೆ, ಈ ರೀತಿ ಜನಗಳಿಗೆ ತೊಂದರೆ ಕೊಡುವಂಥ ರೀತಿಯಲ್ಲೇ ಆತ ಯೋಚನೆ ಮಾಡ್ತಾನೆ. ಆದರೆ ಅದೇ ಒಬ್ಬ ಸಜ್ಜನನ ಕೈಯಲ್ಲಿ ಹೋದರೆ ಆತ ಪಾಪದವರಿಗೆ ತೊಂದರೆ ಆಗಬಾರ್ದು, ಅವರಿಗೇನಾದರೂ ತೊಂದರೆ ಆದರೆ ತಕ್ಷಣ ಅವನು ರಕ್ಷಣೆಗೆ ಹೋಗ್ತಾನೆ. ಹೀಗೆ ಇಂಥ ಒಳ್ಳೊಳ್ಳೆ ಸಂಗತಿಗಳು ದುಷ್ಟರ ಕೈಯಲ್ಲಿದ್ದರೆ ಅದು ಸಮಾಜ ಕಂಟಕವಾಗಿರ್ತದೆ, ಒಳ್ಳೆಯವರ ಕೈಗೆ ಬಂದರೆ ಅದು ಸಮಾಜಕ್ಕೆ ಲಾಭ ಆಗುತ್ತೆ, ಸಮಾಜಕ್ಕೆ ಪೂರಕವಾಗಿರ್ತದೆ. ಹಾಗಾಗಿ ಸಜ್ಜನರು ಯಾವಾಗಲೂ ಧರ್ಮದ ರಕ್ಷಣೆ ಮಾಡ್ತಾರೆ, ದುರ್ಜನರು ಯಾವಾಗಲೂ ಸಮಾಜಕ್ಕೆ ತೊಂದರೆ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷಿತಃ. ಹಾಗಾಗಿ ನಮ್ಮದು ದಾರಿ ಯಾವುದಿರಬೇಕು ಅಂತ ಹೇಳಿದರೆ, ನಮ್ಮಲ್ಲಿ ಏನಿದೆಯೋ ಅದನ್ನು ಸಮಾಜದ ಒಳಿತಿಗಾಗಿ, ನಮ್ಮ ಕುಟುಂಬದ ಒಳಿತಿಗಾಗಿ, ದೇವಸ್ಥಾನಗಳ ಒಳಿತಿಗಾಗಿ ಇದನ್ನು ನಾವು ಬಳಸಬೇಕು ಹೇಳುವಂಥದ್ದನ್ನು ಹಿರಿಯರು ಹೇಳಿದ್ದಾರೆ. ಇದನ್ನೇ ಧರ್ಮ ಅಂತ ಹೇಳಿದ್ದಾರೆ. ಒಳ್ಳೆಯ ಸಂಗತಿಗಳು ಧರ್ಮ, ಕೆಟ್ಟ ಸಂಗತಿಗಳು ಅಧರ್ಮ. ಹಾಗಾಗಿ ಆ ಧರ್ಮವನ್ನು ಉಳಿಸುವಂಥದ್ದು ನಮ್ಮ ಕೆಲಸ. ಆ ರೀತಿ ಧರ್ಮವನ್ನು ನಾವು ಉಳಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸ್ತದೆ. ಒಂದು ಸಲ ಹೇಳ್ಬೋದಾ? ಧರ್ಮೋ ರಕ್ಷತಿ ರಕ್ಷಿತಃ. ಹೇಳಿ, ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮ ಹೇಳಿದ್ರೇನು ಅಂತ ಹೇಳೋದಕ್ಕೆ ಒಂದೆರಡು ಸರಳ ಸಂಗತಿಗಳು. ಸತ್ಯಮೇವ ಜಯತೆ, ಇದು ನಮ್ಮ ದೇಶದ ಒಂದು ಘೋಷವಾಕ್ಯ. ಸತ್ಯವೇ ಮಾತಾಡಬೇಕು, ಧರ್ಮದಂತೆ ನಡಿಬೇಕು. ಸತ್ಯಂ ವದ ಧರ್ಮಂ ಚರ. ಹೇಳಿ, ತಮಾಷೆಯಾಗೆಲ್ಲ ಹೇಳ್ತಾರೆ, ಸತ್ಯ ಹೇಳಿದವನು ಸತ್ಯ ಹೋದಾನು, ಅನ್ಯಾಯ ಮಾಡಿದವನು ಅನ್ನ ತಿಂದಾನು ಅಂತ. ಇದು ಇದರದ್ದು ವಿಕೃತಿ ಇದು. ಹಾಗಾಗಿ ಇದಕ್ಕೆ ಗಮನ ಕೊಡಬಾರ್ದು. ನಮ್ಮ ಮಕ್ಕಳಿಗೂ ಇದನ್ನು ಹೇಳಬೇಕು, ನಾವು ಸತ್ಯ ಮಾತಾಡಬೇಕು ಅಂತ. ಅದೇ ರೀತಿ ನ್ಯಾಯ ನೀತಿಯ ರೀತಿಯಲ್ಲಿ ನಡಿಬೇಕು. ಇನ್ನೊಂದು ಸಲ ಹೇಳಿ, ಸತ್ಯಂ ವದ ಧರ್ಮಂ ಚರ. ಹೇಳಿ, ಸ್ತ್ರೀಯರಿಗೆ ಅತ್ಯಂತ ಗೌರವ ಕೊಡುವಂಥ ಸಂಸ್ಕೃತಿ ನಮ್ಮದು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಒಂದು ಸಲ ಹೇಳ್ಬೋದಾ ಇದನ್ನು? ಎಲ್ಲಿ ನಾರಿಯರಿಗೆ ಅತ್ಯಂತ ಗೌರವದ ಸ್ಥಾನ ಸಿಗುತ್ತೋ ಅಲ್ಲಿ ದೇವರ ಸಾನ್ನಿಧ್ಯ ಇದೆ ಅಂತ ಹೇಳ್ತಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ. ಹೇಳಿ, ರಮಂತೆ ತತ್ರ ದೇವತಾಃ. ನಾರಿಯರನ್ನು ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿಟ್ಟಂಥ ಒಂದು ಸಂಸ್ಕೃತಿ ನಮ್ಮದು. ಆದರೆ ರಾವಣ ಏನು ಮಾಡಿದ? ರಾಮನ ಹೆಂಡತಿಯಾದಂಥ ಸೀತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ ಆಕೆಯನ್ನು ಅಪಹಾರ ಮಾಡಿಕೊಂಡು ಹೋಗಿ ತನ್ನವಳನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ. ಅಂದರೆ ಧರ್ಮಕ್ಕೆ ಚ್ಯುತಿಯಾಗುವಂಥ ಕೆಲಸವನ್ನು ಆತ ಮಾಡಿದ. ಹಾಗಾಗಿ ರಾಮ ಒಬ್ಬಂಟಿಯಾಗಿ ಈ ಕೆಲಸ ಮಾಡಲಿಲ್ಲ. ಆತ ಕೆಲಸ ಮಾಡಬೇಕಾದ್ರೆ ವಾನರರನ್ನೆಲ್ಲ ಸಂಘಟಿಸಿದ ಆತ. ಆ ರೀತಿ ವಾನರರನ್ನೆಲ್ಲ ಸಂಘಟನೆ ಮಾಡಿ ಸಮುದ್ರಕ್ಕೆ ಸೇತುವೆ ಕಟ್ಟಿದ. ಸೀತೆಯನ್ನು ಹುಡುಕಿದ್ದು ಕೂಡ ವಾನರ ಸೈನ್ಯವೇ. ದೊಡ್ಡ ಸಮುದ್ರ ಇತ್ತು, ಸಮುದ್ರಕ್ಕೆ ಸೇತುವೆ ಕಟ್ಟಿದರು. ಎಲ್ಲರೂ ಕೂಡ ಕೆಲಸ ಮಾಡಿದರು. ಒಂದು ಪುಟ್ಟ ಅಳಿಲು ಕೂಡ ಕೆಲಸ ಮಾಡಲಿಕ್ಕೆ ಹಿಂದೆ ಸರಿಲಿಲ್ಲ. ಇಷ್ಟೊಂದು ದೊಡ್ಡ ಧರ್ಮ ಕಾರ್ಯ ಆಗ್ತಾ ಇದೆ, ನಂದು ಏನಾದರೂ ಸೇವೆ ಇರಲಿ ಅಂತೇಳಿ ಅಳಿಲು ಸಮುದ್ರದಲ್ಲಿ ಮುಳುಗಿ ಮೈ ಒದ್ದೆ ಮಾಡ್ತು, ಸಮುದ್ರ ತೀರಕ್ಕೆ ಬಂದು ಮರಳಿನಲ್ಲಿ ಹೊರಳಾಡ್ತು, ಮತ್ತು ಸೇತುವೆ ಮೇಲೆ ಹೋಯಿತು, ಮೈ ಕೊಡೋತು. ಆ ರೀತಿ ತನ್ನಿಂದಾದಂಥ ಒಂದು ಪುಟ್ಟ ಕೆಲಸ ಅದನ್ನು ಮಾಡಲಿಕ್ಕೆ ಅಳಿಲು ಹಿಂದೇಟು ಹಾಕಲಿಲ್ಲ. ಈ ರೀತಿ ಸಮಾಜದಲ್ಲಿರುವಂಥ ಅತ್ಯಂತ ಸಣ್ಣ ವ್ಯಕ್ತಿಯಿಂದ ಹಿಡಿದು ದೊಡ್ಡ ವ್ಯಕ್ತಿಗಳು ಇವರೆಲ್ಲರನ್ನೂ ಕೂಡ ಜೋಡಿಸಿಕೊಂಡು ನಾವು ಕೆಲಸ ಮಾಡ್ತೀವ, ಆಗ ಧರ್ಮ ರಕ್ಷಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ. ಅದಕ್ಕೆ ರಾಮ ಲಂಕೆಗೆ ಸೇತುವೆ ಕಟ್ಟಿದ, ರಾವಣನ ಸಂಹಾರ ಮಾಡಿದ. ಆತ ರಾಜ್ಯಕ್ಕೋಸ್ಕರ ಮಾಡಲಿಲ್ಲ. ಲಕ್ಷ್ಮಣ ಹೇಳ್ತಾನೆ, ನಾವು
14 ವರ್ಷ ಆಯಿತು ಅಯೋಧ್ಯೆ ಬಿಟ್ಟು. ಭರತ ಇಲ್ಲಿ ರಾಜ್ಯ ಆಳ್ತಾ ಇದ್ದಾನೆ. ಅವನ ಮನಸ್ಸು ಹೇಗಿದೆಯೋ ಗೊತ್ತಿಲ್ಲ. ಅವನಿಗೇನಾದರೂ ಈಗ ರಾಜ್ಯದ ವ್ಯಾಮೋಹ ಬಂದಿದ್ದಿದ್ರೆ ಬೇಡ, ವಾಪಸ್ ಹೋಗೋದು ಬೇಡ. ಅಪಿಸ್ವರ್ಣಮಯಿ ಸ್ವರ್ಣಮಯಿಯಾದಂಥ ಲಂಕೆ ಇದೆ, ಇಲ್ಲೇ ಇದ್ದು ಬಿಡುವ ಅಂತ. ಆದರೆ ರಾಮ ಹೇಳ್ತಾನೆ, ಅಪಿಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಒಂದ್ಸಲ ಹೇಳ್ಬೋದಾ? ಜನನೀ ಹೇಳಿ, ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹೆತ್ತ ತಾಯಿ ಹೊತ್ತ ನಾಡು ಇದು ಸ್ವರ್ಗಕ್ಕಿಂತ ಶ್ರೇಷ್ಠ. ಇದನ್ನು ರಾಮ ಹೇಳಿಕೊಟ್ಟ ನಮಗೆ. ಆತ ರಾಜ್ಯದ ಆಸೆಗೋಸ್ಕರ ರಾವಣನ ಸಂಹಾರ ಮಾಡಲಿಲ್ಲ, ಬದಲಾಗಿ ಧರ್ಮ ಪ್ರತಿಷ್ಠಾಪನೆಗೋಸ್ಕರ ಆತ ರಾವಣನ ಮೇಲೆ ಯುದ್ಧ ಮಾಡ್ತಾನೆ. ಸಾಮಾನ್ಯ ನಾವೆಲ್ಲ ಯಕ್ಷಗಾನವನ್ನೆಲ್ಲ ನೋಡ್ತೀವಿ. ನಾವು ದೇವಿ ಮಹಾತ್ಮೆಯನ್ನು ಕೂಡ ನೋಡಿರಬಹುದು. ಆ ದೇವಿ ಮಹಾತ್ಮೆಯಲ್ಲಿ ದೇವಿಯದ್ದೇ ಪಾರಮ್ಯ. ಯಾವ ಕೆಲಸ ಗಂಡಸರಿಂದ ಸಾಧ್ಯ ಇಲ್ವೋ ಅದು ದುರ್ಗಾಮಾತೆಯಿಂದ ಆಗುತ್ತೆ. ಸ್ತ್ರೀ ಸ್ವರೂಪದಲ್ಲಿರುವಂಥ ದುರ್ಗಾಮಾತೆಯಿಂದ ಆಗುತ್ತೆ. ಆಕೆ ಪಾಲನೆ ಪೋಷಣೆ ಮಾಡುವಂಥ ಕರುಣಾಮಯಿಯೂ ಹೌದು. ಆದರೆ ಅಗತ್ಯ ಬಿದ್ದಾಗ ದುಷ್ಟರ ಸಂಹಾರ ಮಾಡುವಂತಹ ಕ್ಷಾತ್ರ ತೇಜದ ರಣಚಂಡಿಯೂ ಹೌದು ಆಕೆ. ಯಕ್ಷಗಾನದಲ್ಲಿ ದೇವರಿಗೆ ಸೂಮನಸರು ಅಂತೇಳಿ ಹೇಳ್ತಾರೆ. ಸೂಮನಸರು ಅಂದರೆ ಒಳ್ಳೆಯ ಮನಸ್ಸಿರುವವರು ಅಂತ. ಹಾಗಾದರೆ ಸೂಮನಸರು ಅಂದರೆ ಅವ್ರಿಗೆ ಯಾಕೆ ಹೇಳ್ತಾರೆ? ಒಂದು ಸಲ ರಾಕ್ಷಸರೆಲ್ಲ ಬ್ರಹ್ಮನ ಹತ್ರ ದೂರು ತಗೊಂಡು ಹೋದರು. ನೀನು ಯಾವಾಗಲೂ ಕೂಡ ದೇವರ ಪಕ್ಷಪಾತಿ. ಸಮುದ್ರ ಮಥನ ಮಾಡಿದ್ವಿ, ದೇವತೆಗಳು ಮತ್ತು ರಾಕ್ಷಸರು ಸೇರಿ ನಾವು ಸಮುದ್ರ ಮಥನ ಮಾಡಿದ್ವಿ. ಅಮೃತ ಸಿಕ್ಕಿದಾಗ ಅದರದ್ದು ಪಾಲು ಸಿಕ್ಕಿದ್ದು ದೇವತೆಗಳಿಗೆ, ನಮಗೇನೂ ಸಿಕ್ಕಿಲ್ಲ. ಹಾಗೆ ದೇವತೆಗಳಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಅಂಥೇಳಿ ದೂರು ಕೊಡ್ತಾರೆ. ಅದಕ್ಕೆ ಬ್ರಹ್ಮ ಹೇಳ್ತಾನೆ, ಆಯಿತು ಹಾಗಿದ್ದರೆ ನಾವೊಂದು ನಿಮಗೆ ಅನ್ಯಾಯ ಆಗಿದೆ ಏನು ಅಂತೇಳಿ ಒಂದು ಸಲ ಪರೀಕ್ಷೆ ಮಾಡುವ ಅಂತ. ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಇಬ್ಬರಿಗೂ ಕೂಡ ಔತಣಕ್ಕೆ ಕರೀತಾನೆ. ದೇವತೆಗಳು ಒಂದು ಹಾಲ್ನಲ್ಲಿ, ರಾಕ್ಷಸರು ಒಂದು ಹಾಲ್ನಲ್ಲಿ. ಬಗೆ ಬಗೆಯಾದಂಥ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಬಡಿಸಿದ್ದಾರೆ. ಆದರೆ ಬ್ರಹ್ಮ ಒಂದು ಕಿತಾಪತಿ ಮಾಡಿದ್ದ. ಆತ ಏನು ಮಾಡಿದ್ದ ಅಂಥೇಳಿದರೆ, ಮೊಣಕೈ ಬಗ್ಗಿಸ್ಲಿಕ್ಕಾಗೋದಿಲ್ಲ. ಪ್ರಾಯಶಃ ನಮಗೇನಾದರೂ ದಬ್ಬೆ ಕಟ್ಟಿದರೆ ಹೇಗಾಗುತ್ತೆ ಹಾಗೆ ಮೊಣಕೈ ಬಗ್ಗಿಸ್ಲಿಕ್ಕಾಗೋದಿಲ್ಲ. ಆ ರೀತಿ ವ್ಯವಸ್ಥೆ ಮಾಡಿದ್ದ. ಒಂದೊಂದು ಮಾಯಾಜಾಲದಲ್ಲಿ ರಾಕ್ಷಸರಿಗೂ ಮೊಣಕೈ ಬಗ್ಗಿಸ್ಲಿಕ್ಕಾಗೋದಿಲ್ಲ, ದೇವತೆಗಳಿಗೂ ಮೊಣಕೈ ಬಗ್ಗಿಸ್ಲಿಕ್ಕಾಗೋದಿಲ್ಲ. ಆ ರೀತಿ ಮಾಡಿ ಊಟ ಮಾಡಿ ಅಂತ ಹೇಳಿದರು. ರಾಕ್ಷಸರು ಈ ಕೈ ಬಗ್ಗಿಸ್ಲಿಕ್ಕಾಗೋದಿಲ್ಲ, ಎಲೆಯಿಂದ ತೆಗೆದದ್ದು ಬಾಯಿಗೆ ಇಟ್ಕೊಳ್ಳಿಕ್ಕಾಗೋದಿಲ್ಲ. ರಾಕ್ಷಸರಿಗೆ ಅನ್ನಿಸ್ತದೆ ಮತ್ತೆ ನಾವು ಮೋಸ ಹೋದಿವಿ ಅಂತ. ಗಲಾಟೆ ಶುರುವಾಗುತ್ತೆ. ಬಗೆ ಬಗೆಯಾದಂಥ ಭಕ್ಷ್ಯ ಭೋಜ್ಯಗಳನ್ನು ಬಡಿಸಿದ್ದಾರೆ, ಆದರೆ ತಿನ್ನಲಿಕ್ಕಾಗ್ತಾ ಇಲ್ಲ. ಆದರೆ ಮತ್ತೆ ಹೇಳಿದರು, ಮತ್ತೆ ನಮಗೆ ಮೋಸ ಮಾಡಿದ್ರಿ ಅಂತ. ಹೌದಾ, ನೋಡಾಗಿದ್ರೆ ದೇವತೆಗಳೇನು ಮಾಡ್ತಾರೆ ನೋಡ್ತು ಅಂತ ಬ್ರಹ್ಮ ದೇವತೆಗಳ ಹಾಲಿಗೆ ಕರ್ಕೊಂಡು ಹೋಗ್ತಾನೆ. ದೇವತೆಗಳ ಹಾಲಿಗೆ ಕರ್ಕೊಂಡು ಹೋದರೆ ರಾಕ್ಷಸರು ಆರಾಮಾಗಿ ಊಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ಕೈ ಬಗ್ಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೇಗೆ ಊಟ ಮಾಡ್ತಿದ್ದಾರೆ? ದೇವತೆಗಳು ಎದುರು ಬದರು ಪಂಕ್ತಿಯಲ್ಲಿ ಎದುರು ಬದರು ಕೂತಿದ್ದಾರೆ. ನಾನು ನನ್ನ ಎದುರಿರುವವನ ಎಲೆಗೆ ಕೈ ಹಾಕಿ ತೆಗೆದು ಅವನ ಬಾಯಿಗಿಡ್ತಾ ಇದ್ದೀನಿ, ಅವನು ನನ್ನ ಬಾಯಿಗಿಡ್ತಾ ಇದ್ದಾನೆ. ಪರಸ್ಪರಂ ಭಾವಯಂತಹ, ಒಬ್ಬರು ಮತ್ತೊಬ್ಬರಿಗೆ ಸಹಕಾರ ಮಾಡ್ತಾ ಮಾಡ್ತಾ ದೇವತೆಗಳು ಯಾವುದೇ ಪರಿಸ್ಥಿತಿ ಇದ್ದರೂ ಕೂಡ ಅದರಿಂದ ವಿಚಲಿತರಾಗದೆ ಸುಖ ಸಂತೋಷ ಅನುಭವಿಸ್ತಾ ಇದ್ದರು. ಅಂದರೆ ಬೇರೆಯವರಿಗೆ ಉಪಕಾರ ಮಾಡಬೇಕು ಹೇಳುವಂಥದ್ದು ದೇವತೆಗಳ ಸುಮನಸ್ಸು. ಆದರೆ ನಂದೇ ಸ್ವಾರ್ಥ, ನಂದು ಮಾತ್ರ ಆದರೆ ಸಾಕು, ಬೇರೆಯವ್ರಿಗೆ ಏನು ತೊಂದರೆ ಆದರೂ ಪರವಾಗಿಲ್ಲ ಅಂತ ಹೇಳುವಂಥದ್ದು, ಸಮಾಜ ಹಾಳಾಗಲಿ, ಬೇರೆಯವನು ಸತ್ತು ಹೋಗಲಿ, ಏನು ಬೇಕಾದರೂ ಆಗಲಿ, ಈ ರೀತಿ ಯೋಚನೆ ಮಾಡುವಂಥದ್ದು ಇದು ರಾಕ್ಷಸರ ಪ್ರವೃತ್ತಿ. ಹಾಗೆ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಸಾವಿರಾರು ಗ್ರಂಥಗಳಲ್ಲಿ ಹೇಳಿರುವಂಥದ್ದು ಒಂದು ಅರ್ಧ ಶ್ಲೋಕದಲ್ಲೇ ನಾನು ಹೇಳ್ತೀನಿ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಒಂದು ಸಲ ಹೇಳ್ತೀರಾ?
ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಎಲ್ರಿಗೂ ಒಪ್ಪಿಗೆ ಇದೆಯಾ? ಪರೋಪಕಾರ ಮಾಡುವವರು ಯಾರು? ಅವರು ದೇವತಾ ಮನುಷ್ಯರು ಅಂತ ಹೇಳ್ತಾರೆ. ಪರಪೀಡನೆ ಮಾಡುವವರು ಅವರನ್ನು ರಾಕ್ಷಸರು ಅಂತ ಹೇಳ್ತೀವಿ. ನಾವು ಮಾನವರು, ನಾವು ಪರೋಪಕಾರ ಮಾಡ್ತಾ ಇದ್ದರೆ ಆವಾಗ ನಾವು ಮಾಧವರಾಗ್ತೀವಿ, ದೇವರಾಗ್ತೀವಿ ನಾವು. ಅದೇನೇ ಬೇರೆಯವರಿಗೆ ತೊಂದರೆ ಕೊಡುವಂಥದ್ದು ಪ್ರವೃತ್ತಿ ಇಟ್ಕೊಂಡ್ರೆ ನಾವು ದಾನವರಾಗ್ತೀವಿ. ದಾನವ, ಮಾನವ, ಮಾಧವ ಏನಾಗಬೇಕು ಅಂತ ಹೇಳುವಂಥದ್ದು ನಾವು ಯೋಚನೆ ಮಾಡಬೇಕು. ಇನ್ನು ಈ ದೇವಸ್ಥಾನ ನಮ್ಮ ಹಿರಿಯರು ಹೇಳಿದಾಗೇ ಭಾರಿ ಕಾರಣಿಕದ ದೇವಸ್ಥಾನ. ನಾವೆಲ್ಲರೂ ಕೂಡ ಕೈ ಜೋಡಿಸಿ ತುಂಬ ಉತ್ಕೃಷ್ಟವಾದಂಥ ರೀತಿಯಲ್ಲಿ ಶಿಲಾಮಯವಾದಂಥ ದೇವಸ್ಥಾನ ಕಟ್ಟಿದ್ದೀವಿ. ಅಚ್ಚುಕಟ್ಟಾದಂಥ ಒಂದಷ್ಟು ವ್ಯವಸ್ಥೆಗಳೆಲ್ಲ ಆಗಿದೆ. ಸ್ವಚ್ಛತೆ, ಪೂಜೆ, ಪುರಸ್ಕಾರ ಇವು ಕೂಡ ಅನೂಚಾನವಾಗಿ ನಡೀತಾ ಇದೆ. ಇದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀವಿ. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರಃ ಅಂತೇಳಿ ಹೇಳ್ತಾರೆ. ಅಂದರೆ ಈಶ್ವರ ಅವನ ಸಾಕ್ಷಾತ್ಕಾರ ಆಗಬೇಕು ಅಂತ ಹೇಳಿದರೆ, ದೇವಿಯ ಸಾಕ್ಷಾತ್ಕಾರ ಆಗಬೇಕು ಅಂತ ಹೇಳಿದರೆ ಭಜಕರು ಎಷ್ಟು ಜನ ಬರ್ತಾರೆ, ಅವ್ರು ಯಾವ ರೀತಿ ಕೈ ಜೋಡಿಸ್ತಾರೆ, ಅದರ ಮೇಲೆ ಆ ಕ್ಷೇತ್ರದ ಕಾರಣಿಕ ನಿಶ್ಚಯ ಆಗುತ್ತೆ ಅಂತ ಹೇಳ್ತಾರೆ. ಯಾವುದೇ ಒಂದು ಊರಿಗೆ ಹೋದರೂ ಕೂಡ ಆ ಊರಿನ ಶಾಲೆ, ಆ ಊರಿನ ದೇವಸ್ಥಾನ ಅದನ್ನು ನೋಡಿದಾಗ ಆ ಊರು ಹೇಗಿದೆ ಅಂತೇಳಿ ಹೇಳ್ಬೋದು. ಅದು ಸಮಾಜದ ಕೈಗನ್ನಡಿ ಇದ್ದ ಹಾಗೆಯೇ ಈ ದೇವಸ್ಥಾನ ಈ ಪರಿಸರದ ಒಂದು ಕೈಗನ್ನಡಿ ಅಂತ ಹೇಳ್ಬೋದು. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆಲ್ಲ ನಾವು ಖಂಡಿತ ಹೆಮ್ಮೆ ಪಡಬೇಕು. ಆದರೆ ಪ್ರಾಯಶಃ ಇಲ್ಲಿನ ದೇವಸ್ಥಾನದ ಪದಾಧಿಕಾರಿಗಳು ಅವರ ಮನಸ್ಸಲ್ಲಿ ಇನ್ನೂ ಅನೇಕ ಕಲ್ಪನೆಗಳಿರ್ಬೋದು. ಇನ್ನೂ ಒಂದಿಷ್ಟೆಲ್ಲ ವ್ಯವಸ್ಥೆಗಳು ಜಾಸ್ತಿ ಆಗಬೇಕು, ಇನ್ನು ಜಾಸ್ತಿ ಜನ ಈ ದೇವಸ್ಥಾನಕ್ಕೆ ಬರಬೇಕು, ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಬೇಕು, ಹಾಗೆಯೇ ಈ ಕ್ಷೇತ್ರ ಒಂದು ಒಳ್ಳೆಯ ಒಂದು ಧಾರ್ಮಿಕ ಕೇಂದ್ರ ಆಗಬೇಕು, ಒಂದು ಸಾಮಾಜಿಕ ಶಕ್ತಿಯದ್ದು ಕೇಂದ್ರ ಆಗಬೇಕು ಹೇಳುವಂಥ ಅನೇಕ ಯೋಜನೆಗಳು ಅವ್ರ ಮನಸ್ಸಿನಲ್ಲಿ ಇರ್ಬೋದು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ, ನಾನು ಸಣ್ಣವನು, ಬಡವ, ನಾನು ಅಶಿಕ್ಷಿತ, ಈ ರೀತಿಯದು ಯಾವುದೇ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನಾವೆಲ್ಲರೂ ಕೂಡ ಅಳಿಲ್ ಸೇವೆ ಆದರೆ ಅಳಿಲ್ ಸೇವೆ, ಆ ರೀತಿ ಯಾರೂ ಕೂಡ ನಾವು ಇದರಿಂದ ಹೊರತಾಗಿಲ್ಲ ಹೇಳುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಈ ದೇವಸ್ಥಾನದ ಕೆಲಸದಲ್ಲಿ ಕೈ ಜೋಡಿಸಬೇಕು. ಇದ್ದೇವೆ ಕಾರ್ಯಕ್ರಮದ ದುಮ್ಮುಗು ಇನಿತ ಸಬಿತ ಗುರಿಕಾರ್ಮೇನ್ ವಯಸ್ಸಾಯನಂಚಿನ ಶ್ರೀ ಪ್ರಶಾಂತ್ ರಾವ್ ಮುಕ್ತೇಶ್ವರರು ಶ್ರೀ ವೆಂಕಟರಮಣ ದೇವಸ್ಥಾನ ಕಾರ್ಶ್ರೀ. ನಾನು ತಿಳಿದ ಹಾಗೆ ನಾನು ಜಪ್ಪು ಪರಿಸರದವನು. ಈ 7 ವರ್ಷಗಳ ಹಿಂದೆ ಇಲ್ಲಿ ನೋಡಿದಾಗ ಒಂದು ಶಿಥಿಲಾವಸ್ಥೆ, ಅಂದರೆ ಒಂದು ಅಜೀರ್ಣಾವಸ್ಥೆಯಲ್ಲಿದ್ದಂಥ ಈ ಒಂದು ದೇವಸ್ಥಾನವನ್ನು ಎಲ್ಲ ಭಕ್ತಾದಿಗಳು ಸೇರಿ ಒಂದು ಭವ್ಯ ದೇವಸ್ಥಾನವನ್ನು ಮಾಡಿ ನಮ್ಮ ಎಲ್ಲ ಪರಿಸರದವರಿಗೆ, ಭಕ್ತಾದಿಗಳಿಗೆ ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ ಆಗುವಂಥ ಅನಾಹುತಗಳು ನಮ್ಮ ಹಿರಿಯರು ಹೇಳಿದಾಗೆ ತುಂಬ ಅನಾಹುತಗಳಾಗ್ತಾಯಿತ್ತು. ಇದು ಪ್ರಶ್ನೆ ಮುಖೇನ ನೋಡಿದಾಗ ಇಂಥ ಎಲ್ಲ ಕೆಲವು ಅನಾಚಾರಗಳು, ಅನವಸ್ಥೆಗಳೆಲ್ಲ ತೋರಿಸಿದ್ರಿಂದ ಈ ಊರಿನ ಎಲ್ಲ ಭಕ್ತಾದಿಗಳು ಸೇರಿ ಇಂತಹ ಒಂದು ಭವ್ಯವಾದ ಒಂದು ಈ ದೇವಸ್ಥಾನವನ್ನು ನಮಗೆ ರಚಿಸಿಕೊಟ್ಟಿದ್ದಾರೆ. ಈ ದೇವಸ್ಥಾನ ರಚನೆ ಆದ ನಂತರ ಇಲ್ಲಿ ಈ ಪರಿಸರದಲ್ಲಿ ತುಂಬ ಶಾಂತಿ, ಸಂತೋಷ ತುಂಬ ಈಗ ನಮಗೆ ಕಾಣ್ತಾ ಸಿಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಈ ಭಕ್ತಾದಿಗಳು, ಈ ಪರಿಸರದವರು. ಹಾಗೂ ಇವತ್ತು ಈ ಕ್ಷೇತ್ರ ಈ ಕಾಪಿಕಾಡು ಮಾತ್ರ ಅಲ್ಲ, ನಮ್ಮ ಇಡೀ ದಕ್ಷಿಣ ಕನ್ನಡದಲ್ಲೇ ಒಂದು ಉತ್ತಮ ಕ್ಷೇತ್ರವಾಗಿ ಮೂಡಿಬಂದಿದೆ. ಈ ಕ್ಷೇತ್ರದ ಈ ಒಂದು ಪಾವಿತ್ರತೆಯನ್ನು ಕಾಪಾಡುವಂಥ ಈ ಜವಾಬ್ದಾರಿ ನಮ್ಮ ಈ ಕಾಪಿಕಾಡು ಪರಿಸರದವರಿಗಿದೆ. ಇನ್ನು ಮುಂದೆ ಕೂಡ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತುಂಬ ಯೋಚನೆಗಳು ಇದೆ. ಅದನ್ನೆಲ್ಲ ಸಾಕಾರ ಆಗಬೇಕಾದ್ರೆ ನಮ್ಮ ಈ ಭಕ್ತಾದಿಗಳು ನೀವೆಲ್ಲ ಸೇರಬೇಕು. ಹಾಗೂ ಈ ದೇವಸ್ಥಾನದ ಈ ಒಂದು ಪಾವಿತ್ರತೆಯನ್ನು ಕಾಪಾಡಿ ಮುಂದೆಯೂ ನಮಗೆ ಈ ನವಮಾತೆಯರು ಉತ್ತಮ ಭವಿಷ್ಯವನ್ನು ಕೊಡುವಾಗೆ ಆಗಲಿ. ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ ಹಾಗೂ ಆರೋಗ್ಯ ಎಲ್ಲವನ್ನು ನೀಡಲಿ. ಹಾಗೂ ನಿಮ್ಮಿಂದ ಈ ಕ್ಷೇತ್ರವು ಇನ್ನೂ ಉತ್ತಮ ಒಂದು ಕ್ಷೇತ್ರವಾಗಿ ಮೂಡಿಬರಲಿ ಅಂತ ಹೇಳುತ್ತಾ
ಇವತ್ತು ಈ ಕ್ಷೇತ್ರಕ್ಕೆ ನನ್ನನ್ನು ಇಲ್ಲಿ ಕರೆತಂದು ನಿಮ್ಮ ಮುಂದೆ ನಿಂತು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕ್ಷೇತ್ರದ ಪದಾಧಿಕಾರಿಗಳಿಗೂ ಮುಕ್ತೇಶ್ವರರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳಿಗೂ ವಂದಿಸುತ್ತಾ ಎಲ್ಲ ಈ ದೇವಿ ಮಾತೆಯು ಎಲ್ರಿಗೂ ಒಳ್ಳೆತನ ಉಂಟು ಮಾಡಲಿ ಹಾಗೂ ಈ ಪರಿಸರವನ್ನು ಇನ್ನೂ ತುಂಬ ಎತ್ತರಕ್ಕೆ ಕೊಂಡೊಯ್ಯಲಿ ಹಾಗೂ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಿಮ್ಮೆಲ್ಲ ಸಹಾಯದಿಂದ ಮುಂದೆ ಸಾಗಲಿ ಅಂತ ಹೇಳುತ್ತಾ ನಾನು ನನ್ನ ವೆಂಕಟರಮಣ ದೇವಸ್ಥಾನದ ಪರವಾಗಿ ಇಲ್ಲಿ ಬಂದು ನಿಮ್ಮ ಎದುರು ಬಂದು ಎರಡು ಮಾತುಗಳನ್ನ ಆಡಲಿಕ್ಕೆ ನನಗೊಂದು ಯೋಗ್ಯತೆ ನೀವು ನೀಡಿದ್ದೀರಿ. ಇದಕ್ಕೆ ವಂದಿಸುತ್ತಾ ಎಲ್ಲರಿಗೂ ಒಳಿತನ್ನುಂಟ ಮಾಡಲಿ ಹೇಳುತ್ತಾ ನನ್ನ ಈ ಎರಡು ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀ ದಿನೇಶ್ ರೈ ಇವರಿಂದ ವಂದನ. ಮಾಡರ್ನ್ ಬೆಡ್ ಇದರ ಮಾಲಕರಾದಂಥ ಹಾಗೂ ಶ್ರೀ ವೆಂಕಟರಮಣ ದೇವಸ್ಥಾನದ ಮುಕ್ತೇಶ್ವರಾದ ಶ್ರೀ ಪ್ರಶಾಂತ್ ರಾವ್ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸಿದ ಮುಖಾಂತರ ಉದ್ಘಾಟಿಸಿದಂಥ ಶ್ರೀ ಡಾಕ್ಟರ್ ಹರಿಕಿರಣ್ ಗಟ್ಟಿ ಕೂಟದ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಯಕ್ಷಗಾನ Thank you.
विश्वविनोदिनि नन्दनुते गिरिवरविन्दे शिरोदिनि वासिनि विष्णुविलासिनि जिष्णुनुते ऐगिरिनन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति हे शितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि किल्बिषमोषिणि घोषरते जटाटवीगलज्जल प्रवाह पावितस्थले कलेवलम्ब्य लम्बितां भुजङ्गतुङ्गमालिकान्तमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिवं शिवं जटाकटाह सम्भ्रम भ्रमन् निलिम्ब निर्झरी विलोल वीचि वल्लरी विराजमान मूर्धनि धगद्धगद्धगज्ज्वलल्ललाट पट्ट पावके किशोर चन्द्रशेखरे रतिः प्रतिक्षणं मम ॐ नमः शिवाय सहस्रलोचन प्रभृत्य शेषलेख शेखर प्रसून धूलि धोरणी विधूसराङ्घ्रि पीठभूभुजङ्गराजमालया निबद्ध जाट जूटक श्रियै चिराय जायतां चकोर बन्धुशेखरः